ಬಂದಾರತವು ಕಾಣುತ್ತ ಮುಂದರಿಯುತ್ತ ಸಮ್ಮುಖದಿ ಮುರಹರನಾಗ ಮುಂದರಿಯುತ್ತ ಸಮ್ಮುಖದಿ ಮುರಗರನಾಗ ಚಂದ್ರವೇ ಸಾರಥಿ ತನವಿದು ಚಂದ್ರವೇ ಸಾರಥಿ ತನವಿದು ಸುಂದರನೇನುತ ಶಲ್ಯನು ಜರೆಯುತ್ತಿದ್ದ ಏನು ಏನು ಏನು
ಹೇಳಯ್ಯ 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 ಬಂದಾರಥ ಅದನ್ನು ನೋಡಿದೆ. ಅಲ್ಲ, ನಾನು ನೋಡಬೇಕಾಗಿರುವಂತಹ ರಥವೇ ನನ್ನೆದುರು ಬಂತು. ಓಹೋ, ಇದು ಬಹಳ ಚಂದ ಆಯ್ತು. ಹೌದಾ? ಹೌದೌದು. ಯಾಕೆಂದ್ರೆ ನನಗೂ ಇದೇ ರಥವನ್ನು ನೋಡ್ಬೇಕು ಅಂತಿತ್ತು. ಹೌದಾ? ಅಪ್ಪ ಪದಿ ಹಾಕೋ. ಆದ್ರೆ ನನ್ನ ನಿರೀಕ್ಷೆಯ ರಥ ಹೌದು, ನನ್ನ ನಿರೀಕ್ಷೆಯ ವ್ಯಕ್ತಿಯೂ ಹೌದು. ಆದ್ರೆ ನಮ್ಮ ನಿರೀಕ್ಷೆಯ ಹಾಗೆ ಬರಲಿಲ್ಲ. ಓಹೋ, ಹೌದು. ಶಲ್ಯಭೂಪ ಹೇಳಿ ಕೇಳಿ ನಿನ್ನನ್ನು ನೋಡುವುದಕ್ಕೂ ಹಾಗೆ ನೀನು ಬಹಳ ಚಂದ, ಬಹಳ ಚಂದ. ಹೌದು. ಹೌದಾ? ಮದನ ರೂಪ ಅನುಮಾನವೇ ಇಲ್ಲ. ಮದನ ಅಪ್ಪನೇ ಹೇಳಿದ್ರಿಂದ ಸ್ವಲ್ಪ ಅನುಮಾನ ಬಿಟ್ಟರೆ ಬೇರೆ ಸಹ ಅನುಮಾನ ಇಲ್ಲ. ಖಂಡಿತ ಇಲ್ಲ, ಹಾರ್ದಿಕವಾಗಿ ಒಪ್ಪಿಕೊಳ್ತೇನೆ. ನಿಜಕ್ಕೂ ರೂಪ ವಿಶೇಷತೆಯನ್ನು ಹೊಂದಿರುವಂತಹದ್ದೇ. ನಮ್ಮ ಮಾತೃ ದೇಶದವರೇ ಹಾಗೆ. ಇಷ್ಟು ವರ್ಷ ಆದ್ರೂ ನಿನ್ನ ಮುಖ ಹಾಳಾಗ್ಲಿಲ್ಲ ಮಾರಾಯ. ಮತ್ತಿಷ್ಟೇ ವರ್ಷ ಆಗಲಿ ಬಹುಶಃ ಹಾಳಾಗುವುದೂ ಇಲ್ಲ ಅಂತ ಮುಖ. ಇನ್ನು ಒಂದರ್ಥದಲ್ಲಿ ಮದನ ರೂಪ ಹಾಗೆ, ಇನ್ನೊಂದು ಅರ್ಥದಲ್ಲಿ ಮದ ನ ರೂಪ, ಮದವೇ ಇಲ್ಲ. ಇದು ಏನೇನೋ ಅರ್ಥ ಆಗ್ತದೆ. ಹೇಳು. ನೀನೊಬ್ಬ ಭೂಪಾಲಕ ಹೌದು ತಾನೆ? ಹೌದೇ. ಒಬ್ಬ ಭೂಪಾಲಕನಿಗೆ ಮದ ಎನ್ನುವುದು ಒಂದು ಹದದಲ್ಲಿ ಇರಬೇಕಾಗ್ತದೆ. ಅದ ತಪ್ಪಿದ್ರೂ ಚಿಂತೆ ಇಲ್ಲ, ಹದದ ಇಲ್ಲದೇ ಇದ್ರೆ ಬಹಳ ಅಪಾಯ. ಬಹಳ ಅಪಾಯ. ಅದೇ ಇಲ್ಲವಾಯ್ತಲ್ಲ ನನಗ. ಆ ಭೂಪನಾಗಿರುವಂತ ನಿನಗೆ ಮದನ ರೂಪ, ಮದವೇ ಇಲ್ಲದೆ ಹೋಯ್ತಲ್ಲ. ಯಾರು ಹೇಳಿದ್ರು? ಹದದ ಮದವು ನಿನ್ನಲ್ಲಿ ಹೊತ್ತು ಕಾಣ್ತಾ ಇಲ್ಲ. ಅದೇ ಹಾಗೆ ಹೇಳ್ತೀನಿ ನೀನು. ಅಲ್ಲದೆ ಹೋದ್ರಿ ಇದು ಏನು ಮಹಾರಾಜ ಇದು? ಹೇಳಲಿಕ್ಕೆ ಕೈಯಲ್ಲಿ ಏನು ಹಿಡ್ದಿದ್ದೀಯಾ? ನೀನು ಹಿಡ್ಕೊಂಡದ್ದನ್ನೇ ಹಿಡ್ಕೊಂಡಿದ್ದು. ಅದಕ್ಕೆ ನಗು ಬಂದದ್ದು. ನಾನು ಇಟ್ಕೊಂಡು ಬಂದೆ, ನೀನು ಇಟ್ಕೊಂಡು ಬರುವುದಾ ಮಾರಾಯ? ಅಲ್ಲದೆ ಹೋದ್ರೆ ಕೈಯಲ್ಲಿ ಕೈದವನ್ನು ಹಿಡಿದು ಬೆನ್ನಿನಲ್ಲಿ ಬತ್ತಣಿಕೆಯನ್ನು ಬೀದು ಎದೆಯುಬ್ಬಿಸಿ ವಿರೋಧಿಗಳ ಮೇಲೆ ಪುಂಖಾನುಪುಂಖವಾಗಿ ಬಾಣ ಬಿಡುವಂತ ಆ ಸ್ಥಿತಿಯಲ್ಲಿ ಬರಬೇಕಾದ ನೀನು ಹಾಗೆ ಬರಲಿಲ್ಲ. ಒಬ್ಬ ಸಾರಥಿಯಾಗಿ ಬಂದುಬಿಟ್ಟೆ. ಭೂನಾಥ ನಿನಗಿಂತ ಈ ಸಾರಥಿತನ ಇದು ನಿನಗೆ ಭೂಷಣವೇ? ಕೈಯಲ್ಲಿ ಆಯುಧ ಹಿಡಿಯುವುದು ಬಿಟ್ಟು ಚಮ್ಮಟಿಕೆಯನ್ನು ಹಿಡಿದು ಬಂದೆಲ್ಲ. ನಿನಗೇನು ಮಹಾರಾಯ ಇದು? ನಿನಗೆ ಯಾಕೆ ಬೇಕಿತ್ತ ಇದು? ಈಗ ಅರ್ಥ ಆಯಿತು. ಈಗ ಚಿಮ್ಮಟಿಕೆಯನ್ನ ನಾನು ಹಿಡಿದು ಬಂಡಿಯನ್ನು ನಡೆಸುವುದರಲ್ಲಿ ಹೀನ ವೃತ್ತಿ ಅಂತ ನೀನು ಆಕ್ಷೇಪಿಸುವುದಲ್ಲ. ಹೀನ ವೃತ್ತಿ ಇದೆಯಾಕಯ್ಯ? ಯಾವುದು ಹೀನ ವೃತ್ತಿ? ಯಾವುದು? ಸಾರಥ್ಯವೇ ಹೀನ ಅಂತಲ್ಲ, ನಿನಗಿದು ಹೀನ ವೃತ್ತಿ. ಯಾಕೆ? ಅಲ್ಲದೆ ಹೋದ್ರೆ ಮಹಾರಥಿಯಾಗಿ ಬರಬೇಕಾದವ ನೀನು. ನಮ್ಮೆಲ್ಲರ ನಿರೀಕ್ಷೆಯೂ ಹಾಗೆ ಇತ್ತು. ಶಲ್ಯಭೂಪತಿಗಳು ಬರ್ತಾರೆ. ಎಷ್ಟೆಷ್ಟು ದೂರದಿಂದ ಬಂದ ಜನ ಅಲ್ಲ ಅದೇ ನಿರೀಕ್ಷೆಯಲ್ಲಿದ್ದಾರೆ ಗೊತ್ತುಂಟಾ? ಶಲ್ಯಭೂಪತಿಗಳು ಬರ್ತಾರೆ. ಈ ಶಲ್ಯಭೂಪತಿಗಳು ಸಾರಥಿಗಳಾಗಿ ಬಂದ್ಬಿಟ್ರು. ನಾನು ಇಷ್ಟು ದಿವಸ ಬರಲೇ ಇಲ್ಲ ಅಂತ ರೀತಿಯಲ್ಲಿ ಮಾತಾಡ್ತೀನಿ. ಇಷ್ಟು ದಿವಸ ಬಂದ ಹಾಗಲ್ಲ, ಬಹುಶಃ ಇಂದು ಶಲ್ಯಭೂಪತಿಗಳು ನಮ್ಮ ನಿರೀಕ್ಷೆ ಹಾಗೆ ಬರ್ತಾರೆ ಅಂತ. ಯಾಕೆಂದ್ರೆ ಮಹಾರಥಿಯಾಗಿ ನೀನು ಬರ್ತೀಯ ಅಂತ. ಹಾಗೆ ಬರಲೇ ಇಲ್ಲ,
ಸಾರಥಿಯಾಗಿ ಬಂದುಬಿಟ್ರಿ. ಶಲ್ಯ ಭೂಪತಿಗೆ ಈ ಸಾರಥ್ಯ ಹೀನಲ್ವೇ? ಕರ್ಣನ ಬಂಡಿಯನ್ನು ಒಂದಕ್ಕೊಂದು ಸಂಬಂಧವೇ ಇಲ್ಲ. ಹೌದಾ? ಪ್ರಾರಂಭ ಮಾಡಿದೆ ಹೇಗೆ? ಏನಯ್ಯ ಶಲ್ಯ ಭೂಪ, ನಿನ್ನ ಅಂಗ ಇದೇನಯ್ಯ ಮದನ ರೂಪ, ಹೊಗಳುವುದಕ್ಕೆ ತೊಡಗಿದೆ. ಉಪಕ್ರಮ ಹಾಗುಂಟು. ಆಮೇಲೆ ಉಪಸಂಹಾರ ಆಕ್ಷೇಪದ ಧ್ವನಿಯಲ್ಲುಂಟು. ಹಾಗಾದ್ರೆ ಈ ಹೊಗಳಿಕೆಗೂ ಆ ಆಕ್ಷೇಪಕ್ಕೂ ಏನಾದರೂ ಸಂಬಂಧ ಉಂಟು? ವಿಚಾರ ಮಾಡ್ತಾ ಇದ್ದೇನೆ. ಪ್ರಾಯಶಃ
ನನ್ನ ಲಕ್ಷ್ಯವನ್ನು ನಿನ್ನತ್ತ ಸೆಳೆದುಕೊಳ್ಳುವುದಕ್ಕೆ ಬೇಕಾಗಿ ಹೊಗಳುವುದಕ್ಕೆ ತೊಡಗಿದೆ. ಬಿಡು, ಲಕ್ಷ್ಯವನ್ನು ನೀನು ಸೆಳೆದುಕೊಳ್ಳುವುದು ಬೇಡ. ನೀನು ಬಂದಾಗಲೇ ಎಲ್ಲವರ ಲಕ್ಷ್ಯವೂ ನಿನ್ನ ಕಡೆಗೆ ಬರ್ತದೆ. ಅಂತ ಒಂದು ಆಕರ್ಷಣೀಯವಾದಂತಹ ವ್ಯಕ್ತಿತ್ವ ನಿನ್ನದ್ದು. ಕೃಷ್ಣ, ಕರ್ಣನ ಬಂಡಿ, ಆ ಕರ್ಣನ ಬಂಡಿಯಲ್ಲಿ ನಾನು ಸಾರಥಿಯಾಗಿ ರಥವನ್ನು ಹಾರಿಸುತ್ತಾ ಕುದುರೆಯನ್ನು ಬೋಳೈಸುತ್ತಾ ಈ ಕಡೆ ಬಂದಿದ್ದೇ ತಪ್ಪು ಎಂಬ ಅರ್ಥದಲ್ಲಿ ನೀನು ಮಾತಾಡ್ತೀನಿ. ನಾನು ನಿನ್ನಲ್ಲಿ ಕೇಳ್ತೇನೆ, ಏನು? ಗಾಜಿನ ಮನೆಯಲ್ಲಿ ಕುಳಿತಂತ ಒಬ್ಬನೊಬ್ಬ ವ್ಯಕ್ತಿ ಸೋಗೆಯ ಮನೆಗೆ ಕಲ್ಲನ್ನು ಹೊಡೆಯುತ್ತಾನೆ ಅಂತಾದ್ರೆ ಆ ಸೋಗೆಯ ಮನೆಯಲ್ಲಿದ್ದವನಿಗೆ ಅಂತ ಅಪಾಯ ಏನೂ ಆಗುವುದಿಲ್ಲ. ತಿರುಗಿ ಅವ ಕಲ್ಲು ಹೊಡೆದರೆ ಈ ಮನೆಯವನಿಗೆ ಅಪಾಯ. ಗಾಜಿನ ಮನೆ ಪುಡಿ ಪುಡಿಯಾಗಿ ಹೋಗ್ತದೆ. ನೀನು ನನ್ನನ್ನು ಕುರಿತಾಗಿ ಆಕ್ಷೇಪಿಸಿದೆಯಲ್ಲ, ನಾನು ನಿನ್ನಲ್ಲಿ ಕೇಳ್ತೇನೆ, ಏನು ತಪ್ಪುಂಟು? ಕರ್ಣನ ಬಂಡಿಯನ್ನು ನಾನು ಹೊಡೆಯುವುದು ದುರ್ನೀತಿಯಹುದೇ? ನಿನ್ನಲ್ಲಿ ನಾನು ಕೇಳ್ತೇನೆ, ಏನು ಕರ್ಣನ ಬಂಡಿ ನಾನು ಹೊಡೆಯಬಾರ್ದ? ನೀನು ಮಾಡ್ತಾ ಇರುವುದೇನು? ಸ್ವಲ್ಪ ಯೋಚನೆ ಮಾಡು. ಅರ್ಜುನ ದೊಡ್ಡವನು, ಕೃಷ್ಣ ದೊಡ್ಡವನು, ಇಡೀ ಪ್ರಪಂಚಕ್ಕೆ ಗೊತ್ತು. ಕೃಷ್ಣ ಅಲೌಕಿಕ ಶಕ್ತಿ ಸಂಪನ್ನ. ಅವನನ್ನು ಮೀರುವ ವ್ಯಕ್ತಿಯಾಗಲಿ ಶಕ್ತಿಯಾಗಲಿ ಪ್ರಪಂಚದಲ್ಲಿ ಮತ್ತೊಂದಿಲ್ಲ. ಹೀಗಿರುವಾಗ ಅರ್ಜುನನಿಗಿಂತಲೂ ಎಷ್ಟೋ ದೊಡ್ಡವನಾದಂತಹ ನೀನು ಈಗ ರಥಿಕ ಅರ್ಜುನ, ಸಾರಥಿ ನೀನು ಸಾರಥಿಯಾಗಿ ಮತ್ತೊಬ್ಬರ ಸಾರಥಿತ್ವವನ್ನು ಆಕ್ಷೇಪಿಸುವುದರಲ್ಲಿ ಅರ್ಥ ಉಂಟು ಹೇಗೆ? ಎನ್ನವ ಗುಣವ ಶೋಧಿಸುವಾತ ನರನಶ್ವವನ್ನು ನಡೆಸುವೆ. ನಿನ್ನಲ್ಲಿ ನಾನು ಕೇಳ್ತೇನೆ, ಹೌದೇನು? ಯಾವುದು? ಈಗ ನೀನು ಸಾರಥಿತ್ವ ಆಕ್ಷೇಪ ಅಂತ ಹೇಳ್ತೀಯ, ನೀನು ಅದನ್ನೇ ಮಾಡ್ತಾ ಇದ್ದಿ. ಅದನ್ನು ಆಕ್ಷೇಪಿಸುವ ಹಾಗಿಲ್ಲ. ಖಂಡಿತ. ಇನ್ನು ಕರ್ಣನ ಬಂಡಿಯಲ್ಲಿ ನಾನು ಸಾರಥಿಯಾಗಿರುವುದೇ ತಪ್ಪು ಅಂತ ಆಕ್ಷೇಪಿಸ್ತೀಯ. ಯಾಕೆ ಅನ್ನುವುದೇ ನಮಗೆ ಗೊತ್ತಾಗುವುದಿಲ್ಲ. ಯಾಕೆಂದ್ರೆ ಅವ ಸಾಮಾನ್ಯನಲ್ಲ, ಅಸಾಮಾನ್ಯ. ಅರ್ಜುನನಿಗೆ ಸರಿ ಸಮಾನ ಎನ್ನುವುದನ್ನು ಪರೀಕ್ಷಾರಂಗದಲ್ಲಿ ಒಂದೇ ಆತ ತೋರ್ಪಡಿಸಿದ್ದಾನೆ. ಅರ್ಜುನನ್ನ ಕೊಲ್ತೇನೆ ಎಂದು ಕರ್ಣನು, ಕರ್ಣನನ್ನು ಕೊಲ್ಲುತ್ತೇನೆಂದು ಅರ್ಜುನನು ಬದ್ಧ ಪ್ರತಿಜ್ಞರಾಗಿದ್ದಾರೆ. ಅಂದ್ರೆ ಪರಸ್ಪರರು ಸಮಾನ ವಿರೋಧಿಗಳು. ಅರ್ಜುನನ ಬಂಡಿಯಲ್ಲಿ ನೀನು ಸಾರಥಿಯಾಗಿ ಬಂಡಿಯನ್ನು ನಡೆಸಬಹುದು ಅಂತಾದರೆ ಅವನ ಪ್ರತಿಸ್ಪರ್ಧಿಯಾಗಿರುವಂತ ಕರ್ಣನ ಬಂಡಿಯಲ್ಲಿ ನಾನು ಸಾರಥಿಯಾಗಿ ಯಾಕೆ ಬಂಡಿಯನ್ನು ನಡೆಸಬಾರದು? ಓ ಪರಾಕೆ, ಹೇಳುವ ಕೃಪೆ ಮಾಡಬೇಕು. ಧರ್ಮವಲ್ಲರ ಸರಿಗೆ ಧರ್ಮವಲ್ಲ ಅರಸರಿಗೆ, ಧರ್ಮವಲ್ಲ ಅರಸರಿಗೆ ನೋಡಿ ದುಷ್ಕರ್ಮ ಏತಗೆ ನಿನಗೆ, ನೋಡಿ ದುಷ್ಕರ್ಮ ಏತಗೆ 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 ನಿನಗೆ. ಚಮ್ಮಟಿಗೆಯ
ಸಾರಥ್ಯ ಧರ್ಮವೇ ಅಲ್ವ? ನಿನಗೆ ಧರ್ಮ ಅಲ್ಲ. ನನಗೆ ಯಾಕಲ್ಲ? ಯಾಕೆಂದ್ರೆ ಹಾ ನೀನು ಹೊಡೆಯುತ್ತಿರುವುದು ಹಾ ಯಾರ ಬಂಡಿ? ಕರ್ಣನ ಬಂಡಿ. ಹೌದು. ಕರ್ಣ ಯಾರು? ಕರ್ಣ ಹೇಳಿ ಕೇಳಿ ಮಹಾರಥಿಯಾಗಿ ಬಂದಿದ್ದಾನೆ. ಹೇಳಿ ಕೇಳಿ ಒಬ್ಬ ಸೂತ 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 ಹೌದಾ? ಕರ್ಣ ಸೂತ ಸೂತನು. ಹೇ, ಪ್ರಪಂಚವೇ ಹೇಳ್ತಾ ಇದೆ ಸೂತ ಸೂತ ಎಂದು. ಪ್ರಪಂಚ ಹಾಳಾಗಿ ಹೋಗ್ಲಿ, ನೀನೇನು ಹೇಳ್ತೀಯಳು? ನಾನು ಅದನ್ನು ಪ್ರಪಂಚ ಹೇಳಿದ್ದನ್ನೇ ಹೇಳ್ಬೇಕಲ್ಲ. ಪ್ರಪಂಚ ಹೇಳಿ ನೀನು ಅದನ್ನೇ ಹೇಳ್ತೀಯ. ನೀನದಲ್ಲ ಅಂತ ಹೇಳ್ತೀಯ. ಯಾಕೆಂದ್ರೆ ನಿನಗ್ ಗೊತ್ತಿಲ್ಲೇ ಇದ್ದ ವಿಚಾರ ಯಾವುದೂ ಇಲ್ಲ. ಹಾ ನಮಗದಲ್ಲ ಅಂತ ಗೊತ್ತಾಗಿದೆ, ನಿನಗ್ ಗೊತ್ತಾಗ್ಲಿಲ್ವೋ ಅಂತ ಕೇಳಿ. ಸರಿ, ನಿನಗಲ್ಲ ಅಂತ ಗೊತ್ತಾಗಿದೆಯಲ್ಲ. ಯಾವ್ದಲ್ಲ ಅಂತ ಗೊತ್ತಾಗಿದೆ? ಅವ ಸೂತ ಸುತನಲ್ಲ. ಮತ್ಯಾರು? ಅವ ಕ್ಷತ್ರಿಯ. ಯಾಕೆ ಗೊತ್ತಾ? ಸಾಕ್ಷಿ ಆಧಾರಗಳು ಉಂಟು. ಅವ ಸೂತನಲ್ಲಿ ಪಾಲಿತ ಪುತ್ರ. ಹೌದು. ಸೂತ ಜಾತಿಯವನು, ಅವನನ್ನು ಪಾಲಿಸಿದವನು. ಸೂತ ಜಾತಿಯಲ್ಲಿ ಹುಟ್ಟಿದವನಲ್ಲ. ಇದು ಒಂದು ದೃಷ್ಟಾಂತ. ಮತ್ತೊಂದು, ವಿದ್ಯಾರ್ಜನೆ ಮಾಡುವಂತಹ ಸಂದರ್ಭದಲ್ಲಿ ಪರಶುರಾಮರು ಅವನಿಗೆ ಶಾಪವನ್ನಿತ್ತರಂತೆ. ನೀನು ಬ್ರಾಹ್ಮಣನಲ್ಲ, ಇದು ಮೋಸದ ಬ್ರಾಹ್ಮಣ ವೇಷ, ನೀನು ಕ್ಷತ್ರಿಯನೇ. ವಜ್ರದುಂಬಿ ಅವನ ಕಾಲನ್ನು ಕೊರೆದಾಗ ನೆತ್ತರು ಕೋಡಿ ಕೋಡಿಯಾಗಿ ಹರಿಯುತ್ತಾ ಇತ್ತಂತೆ. ಅವನ ತೊಡೆಯ ಮೇಲೆ ತಲೆ ಇಟ್ಟು ಮಲಗಿರುವಂತ ಭಾರ್ಗವರಾಮನಿಗೆ ಥಟ್ಟನೆ ಎಚ್ಚರ ಆಯ್ತಂತೆ. ನೋಡಿದ್ರು ಕೋಡಿ ಕೋಡಿಯಾಗಿ ನೆತ್ತರು ಹರಿಯುತ್ತಾ ಇದ್ರು. ಇವ ಸ್ಥಿರವಾಗಿ ಆ ನೋವನ್ನು ಸಹಿಸಿಕೊಂಡು ಕುಳಿತಿದ್ದಾನೆ ಅಂತಾದ್ರೆ ಇವ ಬ್ರಾಹ್ಮಣನಲ್ಲ, ಕ್ಷತ್ರಿಯನೇ. ನಾನು ಕ್ಷತ್ರಿಯರಿಗೆ ಧನುರ್ವಿದ್ಯೆಯನ್ನು ದಾರೆ ಎರುವುದಿಲ್ಲ ಎನ್ನುವುದಾಗಿ ಪ್ರತಿಜ್ಞೆ ಮಾಡಿದವನು. ಅಂತ ನನ್ನಿಂದಲೇ ಮೋಸದಿಂದ ವೇಷ ಮಾಡಿ ಕಲಿತಿಯಲ್ಲ, ಕ್ಷತ್ರಿಯನಾದ ನಿನಗೆ ಇದೋ ಶಾಪ. ಸಂದರ್ಭದಲ್ಲಿ ನಾನು ಕಲಿಸಿದ ಎಲ್ಲ ವಿದ್ಯೆಯು ಮರವೆಯಾಗಿ ಹೋಗಲಿ. ಅವ ಕ್ಷತ್ರಿಯ ಅನ್ನುವುದಕ್ಕೆ ಶುದ್ಧ ರಾಯಸವನ್ನು ಕೊಟ್ಟವರೇ ಭಾರ್ಗವರಾಮರು. ಈ ಕತೆ ಹೇಳಿದವರು ಯಾರು? ಕತೆ ನಮ್ಮ ಕರ್ಣಾಕರ್ಣಿಕೆಯಾಗಿ ನಾವು ಕೇಳಿದ್ವಿ. ಕರ್ಣಾಕರ್ಣಿಕೆ ಬಹುಶಃ ಕರ್ಣನೇ ಹೇಳಿದ್ದೆ. ಅಲ್ಲ, ಈಗ ನೀನು ಹೇಳಿದ್ದೆ ಅಷ್ಟೇ ಅಲ್ವಾ? ಅವ ಸೂತ ಪುತ್ರ ಎನ್ನುವುದ ನಿನಗೆ ಹೇಳಿದ್ದೆ ಯಾರು? ಯಾಕೆ ಗೊತ್ತಾ? ಅವನ ಕುಲ ಯಾವುದು ಎನ್ನುವುದು ಲೋಕದಲ್ಲಿ ಯಾರಿಗೂ ಗೊತ್ತಿಲ್ಲ, ಅವನಿಗೆ ಗೊತ್ತಿಲ್ಲ. ಹಾಗಿರುವಾಗ ಅವನನ್ನು ಸಾಕಿದವರು ಯಾರು ಎನ್ನುವುದನ್ನು ನೋಡಿ ಆತನ ಮಗ ಎಂದು ನಾವು ಮಾತನಾಡಬೇಕಾಗ್ತದೆ. ಪ್ರಚಾರ ಮಾಡುವುದು. ಸಿಕ್ಕಿದವರು ಅವನಲ್ಲಿ ಹೇಳಿದ್ದಾರಂತೆ, ನೀನು ಸಾಕು ಮಗ ಬಿಟ್ಟರೆ ಸೂತ ಸುತನಲ್ಲ ಹೇಳಿದ್ದಾರಂತೆ ಅವನಲ್ಲಿ. ಇನ್ನು ಯಾವ ಕ್ಷತ್ರಿಯ? ಸಾಮಾನ್ಯ ಒಬ್ಬ ಕ್ಷತ್ರಿಯ. ನೀನು ಆ ದಿವಸ ಬಂದಾಗ ಅವನನ್ನು ಕರ್ಕೊಂಡು ಹೋಗಿದ್ಯಂತಲ್ಲ, ಅವಾಗ ಏನು ಹೇಳಿದ್ರಿ? ಆವಾಗ ಅದನ್ನೇ ಹೇಳಿದ್ದು ನಾನು. ಸುಮ್ಮನೆ ಸೂತ ಸುತನಾಗಿ ಹೇಳಲಿಲ್ಲ, ಸುಮ್ಮನೆ ಸೂತ ಸುತನಾಗಿ ಇಲ್ಲಿ ಉಳಿಯಬೇಡ ಬಾ ಅಂತಲೇ ಹೇಳಿದ್ದು ನಾನು. ಹೌದು ಹೌದು, ಇಷ್ಟು ಸಾಕಲ್ಲ ನಿನಗೆ? ಯಾಕೆ ನನಗೆ ಗೊತ್ತಾಗಿದೆ. ಹೌದು ಹೌದು. ಹಾಗಾಗಿ ಕೇವಲ ಒಬ್ಬ ಕ್ಷತ್ರಿಯ ಎಂದು ನೀನು ನಿರ್ಣಯಿಸಿದೆ. ಹೌದು. ವಜ್ರದುಂಬಿ ಕಡಿದಂತಹ ಸಂದರ್ಭದಲ್ಲಿ ಹರಿದ ನೆತ್ರವನ್ನು ನೋಡಿ ಅಚಲನಾಗದೆ ಧೈರ್ಯಗೊಂಡದೇ ಇದ್ದ ಕಾರಣವ ಇನ್ನೇನೇನು? ನೀನು ಹಾಗ ಬೇರೆ ಕ್ಷತ್ರಿಯನ, ನೀನೊಬ್ಬ ಭೂಪಾಲಕ ಅಲ್ಲವೇ? ಇನ್ನು ನಿನಗೆ ಸಾರಥ್ಯ ಬರುವುದೇ ಇಲ್ಲ. ನಾನು ಆಕ್ಷೇಪಿಸುವುದೇ ಇಲ್ಲ. ನಾನು ಕೇಳಿದ್ದೇನೆ, ಪಾಂಡು ಚಕ್ರವರ್ತಿಗೆ ಸಾರಥ್ಯವನ್ನು ಮಾಡಿದವರು ಶಲ್ಯ ಭೂಪತಿಗಳು. ನೀನು ಕೇಳಿದ್ದು ನಾನು ಮಾಡಿದ್ದನ್ನು ನೋಡ್ಬೇಕಿತ್ತು ಆವಾಗ. ಅಂಥವ್ರಿಗೆ ಮಾಡಿದ್ರು ನೋಡಬಹುದಿತ್ತೋ ಏನೋ, ಆದ್ರೆ ನೀನು ಆವಾಗ ಇಲ್ಲವೇ ಇಲ್ವಾಗ. ಇಂಥವ್ರಿಗೆ ಮಾಡುವುದನ್ನು ನೋಡುವುದಕ್ಕೆ ಆಗುವುದಿಲ್ಲ ಮಾರಾಯ. ಏನ್ ತೊಂದ್ರೆ? ನಿನಗೆ ನನ್ನ ಸಾರಥ್ಯ ಮುಖ್ಯ ಅಲ್ವಾ? ನೀನು ಸತ್ಯ ಹೇಳ, ಈಗಲಾದ್ರೂ ನಾನು ನಿನ್ನ ಅಭಿಮಾನಿ ಮಹಾರಾಯ. ಹೌದೌದು, ನೀನು ಮಾತನಾಡುವುದಕ್ಕೆ ಬಂದಾಗಲೇ ಗೊತ್ತಾಗಿದೆ, ಅಭಿಮಾನಿಯಾಗಿಯೇ ಮಾತನಾಡುವುದಕ್ಕೆ ಬಂದಿದ್ದೀಯ. ಯಾಕೆ? ನಮಗೆ ಹೆಚ್ಚಿಗೆ ತೊಂದರೆ ಆಗುವುದೇ ಅಭಿಮಾನಿಗಳಿಗೆ. ಅಲ್ಲ, ನಿನಗೆ ತೊಂದರೆ ಏನೋ ಗೊತ್ತಿಲ್ಲ, ನಾನಂತೂ ನಿನ್ನ ಅಭಿಮಾನಿ ಹೌದು. ಹಾಗಾಗಿ ನನಗೆ ಬೇಸರ ಆಗುವುದು. ನೀನು ಎಲ್ಲೂ ಸಣ್ಣ ಆಗಬಾರದು ಎನ್ನುವುದು ನನ್ನ ಉದ್ದೇಶ. ನಾನು ಎಲ್ಲಿ ಸಣ್ಣ ಆಗಿದ್ದೇನೆ ಅಂತ ಬೇಡ. ಹೇಳಿ ಕೇಳಿ ಕರ್ಣನ ಸಾರಥ್ಯ ಮಾಡಿದೆ. ಆತ ಯಾರು? ಒಬ್ಬ ನಿನ್ನ ಮಾತಿನಂತೆ ಒಬ್ಬ ಕ್ಷತ್ರಿಯ ಎಂದೇ ಹೇಳೋಣವಾ? ಅದಕ್ಕಂತಲೂ ಹೆಚ್ಚೇನಾದ್ರೂ ಇದೆಯಾ ಅವನಲ್ಲಿ? ಹೆಚ್ಚಿಲ್ವ? ಏನು? ಅವನು ಅಂಗಾಧಿಪ. ಏನು ಅವನು ಕಡಿಮೆ ಅಂತ ಭಾವಿಸುವುದು ಬೇಡ. ಅವನು ಒಬ್ಬ ಅರಸನೇ. ಅವನು ಅಂಗಾಧಿಪ ಅಲ್ಲ, ಅವನು ವ್ಯಂಗ್ಯಾಧಿಪ. ಅದು ನಿನ್ನ ಬಾಯಲ್ಲಿ ಸಿಕ್ಕಿದ್ರೆ ಯಾರು ಅಷ್ಟೇ ಆಗು. ಮತ್ತೆ ಅಂಗಾಧಿಪ, ಅಂಗದೇಶ ಯಾರು ಅವನಿಗೆ ಪಟ್ಟ ಕಟ್ಟಿದ್ದು? ನಮ್ಮ ಕೌರವ. ಮತ್ತೆ ಯಾರು? ಕೌರವ ಪಟ್ಟ ಕಟ್ತಾನೆ ಕರ್ಣನಿಗೆ. ಕೌರವನಿಗೆ ಯಾರು ಪಟ್ಟ ಕಟ್ಟಿದ್ದಾರೆ? ಕೌರವನಿಗೆ ಯಾರು ಪಟ್ಟ ಕಟ್ಟಲಿಲ್ಲ, ಸ್ವಯಮೇವ ಮೃಗೇಂದ್ರ. ಅವನಿಗೆ ಪಟ್ಟ ಕಟ್ಟುವವರಿಲ್ಲ, ಅವನು ಬೇರೆ ಜನರಿಗೆ ಪಟ್ಟ ಕಟ್ತಾರೆ. ಅದೆಲ್ಲ ಪಟ್ಟ ಕಟ್ಟುವುದು ಅಂತ ಹೇಳ್ತಾರೆ. ಸ್ವಲ್ಪ ಸುಮ್ಮನಿರ. ಪುರೋಹಿತರು ಮಂತ್ರ ಹೇಳ್ತಾರೆ, ಯಜಮಾನ ಕುಳಿತುಕೊಂಡಿರ್ತಾರೆ.
ಈಗ ಕಾರ್ಯಕ್ರಮ ಯಾರು ಮಾಡುದು ಯಾರು? ಯಾರು? ಯಜಮಾನ. ಪುರೋಹಿತರು ಹೇಳಿದ್ರು ಮಾಡ್ಬೇಕು. ಹೌದು ಹೌದು. ಆದ್ರೆ ಪುಣ್ಯ ಯಾರಿಗೆ ಬರ್ತದೆ? ಯಜಮಾನಿಗೆ ಬರ್ತದೆ. ಯಾವಾಗ ಬರ್ತದೆ? ಕಾರ್ಯಕ್ರಮ ಮುಗಿದ ಮೇಲೆ. ಹಾ. ಹಾಗೆ ಯೋಗ್ಯ ದಕ್ಷಿಣೆಯನ್ನು ಕೊಟ್ಟು ನಮಸ್ಕರಿಸಿ ಆಶೀರ್ವಾದ ಪಡೆದ ಮೇಲೆ ಪಟ್ಟಾಭಿಷೇಕ ಮಾಡಿಸುವವರು ಬ್ರಾಹ್ಮಣರು ಅಲ್ವಾ? ಪಟ್ಟಾಭಿಷಿಕ್ತನಾಗುವ ಒಬ್ಬ ವ್ಯಕ್ತಿ. ಆದ್ರಿಂದ ಆ ಬ್ರಾಹ್ಮಣನಿಗೆ ಪಟ್ಟಾಭಿಷೇಕ ಮಾಡಿದವರು ಯಾರು ಅಂತ ಪ್ರಶ್ನೆಯೇ ಇಲ್ಲ. ಅವರಿಗೆ ಅಧಿಕಾರ ಉಂಟು. ಮತ್ತೆ ಕೌರವ ಕೊಟ್ಟಿದ್ದಾನೆ ಹೇಳುವುದಕ್ಕೆ ಕೌರವನಂತೆ ಅಲ್ಲ, ಕೌರವನಿಗೆ ಯಾರು ಕೊಟ್ಟವರಿಲ್ಲ. ಕೌರವನು ಕೊಡ್ಲಿಲ್ಲ, ಅಂಗಾಧಿಪವ. ಅದೇ ನಿರ್ಣಯ ಆಗಬೇಕಾದದ್ದು ಇಲ್ಲಿ. ಹಸ್ತಿನಾವತಿ ಕೊಟ್ಟು ಕೇಳಬಹುದಿತ್ತು, ಅವ್ನು ಕೊಟ್ಟಿದ್ದೇ ಬೇರೆ. ಆದ್ದರಿಂದ ಕರ್ಣನ ಸಾರಥ್ಯ ನಿನಗೆ ಹೀನ. ಪಾಂಡು ಚಕ್ರವರ್ತಿ ಅಂತವರಿಗೆ ಮಾಡು, ನಾನು ಆಕ್ಷೇಪಿಸುವುದಿಲ್ಲ. ನೀನು ಮಾದ್ರಾಧಿಪನಾಗಿ ಒಬ್ಬ ಮಹಾರಥಿಯಾಗಿ ಎಲ್ಲವರ ಎದುರಿಗೆ ಕಾಣಿಸಿಕೊಳ್ಳಬೇಕಾದಂತಹ ವೈರಿ ಮೋಹನವನ್ನು ನಾಶ ಮಾಡಬೇಕಾದಂತಹ ಯೋಗ್ಯತೆ ಉಳ್ಳ ನೀನು ಸಾರಥ್ಯವನ್ನು ವಹಿಸಿ ಬಂದಂತಾದ್ರೆ ನನಗೆ ಬಹಳ ಖೇದ ಉಂಟಾಗ್ತದೆ. ನಾನು ಪಾರ್ಥನಿಗೆ ಸಾರಥಿ, ಹೌದು, ಪಾರ್ಥ ಸಾರಥಿ ಎಂದೇ ಗುರುತಿಸಿಕೊಂಡವ ನಾನು. ಪಾರ್ಥನಿಗೆ ಇಂದು ನಿನ್ನೆ ಅಲ್ಲ ನಾನು ಸಾರಥಿಯಾಗಿ ಬಂದಿರುವುದು. ಬಹಳ ಮೊದಲಿನಿಂದಲೂ ಸಾರಥಿ, ಕಾಂಡವನ ದಹನದ ಕಾಲದಲ್ಲಿಯೂ ನಾನಿದ್ದವನೇ. ಯಾವತ್ತು ಆ ಪಾರ್ಥನಿಗೆ ನಾನು ಸಾರಥಿ. ನೀನು ನಿನ್ನೆ ಬಂದಿದ್ಯಾ? ನೀನು ನಾನು ನಿನ್ನೆ ಸಾರಥಿಯಾಗಿ ಬರಲಿಲ್ಲ, ಹಾಗಂತ ಇದ್ದೇ ಇಲ್ಲ. ಈ ರಥದಲ್ಲಿ ಇಲ್ಲಿ ಕುಳಿತವಲ್ಲ ನಿನ್ನೆ, ಇವತ್ತೇ ಬಂದು ಕುಳಿತವ ನೀನು. ಆದ್ದರಿಂದ ನಿನಗೆ ಇದು ಭೂಷಣ ಅಲ್ಲ, ಈ ಸಾರಥ್ಯ ಭೂಷಣ ಅಲ್ಲ. ಇನ್ನು ನಾನು ಪಾರ್ಥನಿಗೆ ಸಾರಥಿ ಆಗಿದ್ದೇನೆ. ಪಾರ್ಥ ಹಿಂದೆ ಕುಳಿತುಕೊಂಡಿದ್ದಾನೆ, ನಾನು ಮುಂದೆ ಕುಳಿತುಕೊಂಡಿದ್ದೇನೆ. ನನ್ನ ಕೈಯಲ್ಲಿ ಚಮ್ಮಟಿಕೆ ಇದೆ, ಅವನ ಕೈಯಲ್ಲಿ ಶಸ್ತ್ರಾಸ್ತ್ರಗಳಿವೆ. ಮಹಾರಥಿ ಆತ, ಸಾರಥಿ ನಾನು. ಆದರೂ ಪಾರ್ಥ ನನ್ನ ಮಾತನ್ನು ಮೀರಿ ಹೋಗ್ತಾನ? ಈ ಕ್ರಮ ಹೇಗೆ? ಮಹಾರಥಿ ಹೇಳಿದ ಹಾಗೆ ಸಾರಥಿ ಕೇಳಬೇಕು, ಹೌದಾ? ಹೌದು. ನಾವು ನೋಡು, ಎಲ್ಲಿಯೇ ಹೋಗ್ಲಿ ನಮ್ಮತನ ನಾವು ಬಿಡುವುದಿಲ್ಲ. ಎಲ್ಲೋ ಹೋದ್ರೂ ನಮ್ಮದನ್ನು ಸ್ಥಾಪಿಸಿಯೇ ನಾವು ಹೋಗುವುದು. ಇಲ್ಲಿ ಸಾರಥಿಯಾಗಿ ಬಂದರೂ ಮಹಾರಥಿಯು ನನ್ನ ಮಾತನ್ನು ಪಾಲಿಸಬೇಕು. ಆ ನಿಬಂಧನೆ ಇದೆ ನಮಗೆ. ಸುಮ್ಮನೆ ನಿನ್ನಾಗಿ ಬಂದ ರಥದಲ್ಲಿ ಕುಳಿತುಕೊಳ್ಳುವ ಅಲ್ಲ ನಾನು. ಅಲ್ಲ, ಹೀಗೆ ಬರುವಾಗ ನೀನಾಗಿ ಬಂದು ಯಾರಾದ್ರೂ ಕರೆದ್ರ? ನಾನು ಒಂದೂ ಉತ್ತರ ಕೊಡುವುದಿಲ್ಲ. ಯಾಕ? ನನಗೆ ಈಗ ಅರ್ಥವಾಗ್ತಾ ಇದೆ, ಏನೋ ನನ್ನ ಬಾಯಿ ಬಿಡಿಸಬೇಕು ಅಂತಲೇ ನೀನು ಹೊರಟಿದ್ದಿ. ಸತ್ಯ ಹೇಳು. ಕರ್ಣ ಕರೆದ ನಿನ್ನ? ನಿನಗೆ ಅದೆಲ್ಲ ಅಧಿಕ ಪ್ರಸಂಗ ಯಾಕೆ? ಕೌರವ ಕರೆದ, ಅವನ ಅಪ್ಪ ಕರೆದ. ಯಾರು ಕರೆದ್ರೆ ನಿನಗದು ಯಾಕೆ? ಅಲ್ಲ, ನಾನು ಹೇಳುವುದಿಲ್ಲ. ಯಾಕೆಂದ್ರೆ ನಮ್ಮೊಳಗೆ ಹೀಗುಂಟು, ನಿಮ್ಮದು ಅಂತದ್ದು ಏನಾದ್ರೂ ಉಂಟು ಅಂದ್ರೆ ನಮಗೆ ಈ ಸಾರಥಿತ್ವವನ್ನು ನಿರ್ವಹಿಸುವುದಕ್ಕೆ ಸಾಧ್ಯವೇ ಇಲ್ಲ. ಸಾಧ್ಯವೇ ಇಲ್ಲ. ಬಂದಿದ್ದು ಹೌದು ಹೌದು. ಚಮ್ಮಟ್ಟಿಗೆಯನ್ನು ಪಿಡಿದ ಶೋ ಮಗಿಮೆಯನ್ನು ಹರಿ ನಿನ್ನ ಮಗಿಮೆಯನ್ನು ಹರಿ ನಿನ್ನ ಮಗಿಮೆಯನ್ನು ಎಂದೋರೇವೆ ಗೋಪರ ಕುಲದೈವ ನೀನು ಎಂದೋರೇವೆ
ಲಕ್ಷಣ ಏನ ಬಲ್ಲೆ ಹೇಳೆದು ತಲೆ ತುರಗ ಲಕ್ಷಣ ತುರಗ ಲಕ್ಷಣ ಏನ ಬಲ್ಲೆ ಏನ ಬಲ್ಲೆ ಏನ ಬಲ್ಲೆ ಹೇಳೆದು ತಲೆ ಜರಿತ ಸನ್ನೋತಿವೆಲೆದು ಜರಿತ ಸನ್ನೋತಿವೆಲೆದು ಕೈ ಮುಗಿದು ಕೈ ಮುಗಿದು ಕೈ ಮುಗಿದು ತುರಗ ಲಕ್ಷಣವಿನ ಬಲ್ಲೆ ಎಳೆನು ತಿಳಿದರೆದ ಸನ್ನೋತಿವೆಲೆದು ಕೈ ಮುಗಿದು ಜರಿತ ಸನ್ನೋತಿವೆಲೆದು ತುರಗ ಲಕ್ಷಣ ಏನ ಬಲ್ಲೆ ಹೇಳೇನು ತಾನೆ ಜರೆದ ಸನ್ನೋತಿವೆಲೆದು ಕೈ ಮುಗಿದು ಹರಿ ನಿನ್ನ ಮಗಿಮೆಯನ್ನು ಎಂದೋರೇವೆ ಗೋಪರ ಕುಲದೈವ ಇದು ತುರಗ ಲಕ್ಷಣ ಏನ ಬಲ್ಲೆ ಏನ ಬಲ್ಲೆ ಏನ ಬಲ್ಲೆ ಹೇಳೇನು ಜರೆದ ಸನ್ನೋತಿವೆಲೆದು ಕೈ ಮುಗಿದು ಹರಿ ನಿನ್ನ ಮಗಿಮೆಯನ್ನು ಎಂತೋರೆವೆ 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 ಗೋಪರ ಕುಲದೈವ ನೀನು ಗೋಪರ ಕುಲದೈವ ನೀನು ಆ ತುರಗ ಲಕ್ಷಣ ಏನ ಬಲ್ಲೆ ಹೇಳೇನು ತಲೆ ಜರೆದ ಸನ್ನೋತಿವೆಲೆದು ಕೈ ಮುಗಿದು ಹರಿ ನಿನ್ನ ಮಗಿಮೆಯನ್ನು ಎಂತೊರೆವೆ ಗೋಪರ ಕುಲದೈವ ನೀನು ಓ ಹರಿ, ಒಳ್ಳೆಯ ರೀತಿಯಲ್ಲಿ ನಾನಾ ವಿಧದಲ್ಲಿ ನನ್ನನ್ನು ಪ್ರಶ್ನಿಸುತ್ತಾ ಇದ್ದಿ. ಅರ್ಥವಾಗ್ತಾ ಇದೆ ಹಾ ಏನೋ ನನ್ನಿಂದ ನೀನು ಬಯಸುತ್ತಾ ಇದ್ದಿ. ಅದನ್ನು ಯಾವುದಾದ್ರೂ ರೀತಿಯಲ್ಲಿ ಹಾ ಶಲ್ಯನ ಬಾಯಿಂದಲೇ ಕೇಳಬೇಕು, ಬಾಯಿ ಬಿಡಿಸಬೇಕು ಎನ್ನುವಂತ ಒಂದು ಯುಕ್ತಿ ನಿನ್ನದು. ನಿನ್ನ ವಿಚಾರ ಗೊತ್ತಿಲ್ಲದೆ ಇದ್ದವರಾದ್ರೆ ಬಹಳ ಸುಲಭದಲ್ಲಿ ನಿನ್ನ ಮಾತ್ರ ಆಕರ್ಷಣೆಗೆ ಒಳಗಾಗಿ ಎಲ್ಲ ಬಾಯಿ ಬಿಟ್ಬಿಡ್ತಾರೆ. ಹಾ ಹಾ ನಾವೆಲ್ಲ ತಿಳಿಯದೇ ಇದ್ದವರು ಅಂತ ಮಾಡಿದೀವಿ. ಅಯ್ಯಪ್ಪ, ನಿನ್ನ ಮಹಿಮೆ ಹುಟ್ಟುವಾಗಲೇ ಪ್ರಾರಂಭ ಆಗಿದೆಯಂತೆ. ಓಹೋ ಎಲ್ಲ ಮಗು ಹುಟ್ಟಿದಾಗ ಕೂಗುತ್ತದೆ. ಕೂಗದೇ ಇದ್ರೆ ತಂದೆ ತಾಯಿಗಳು ಗಾಬರಿಗೊಳ್ಳುತ್ತಾರೆ, ಕೂಗಿಸುವುದಕ್ಕಾಗಿ ಪ್ರಯತ್ನಿಸ್ತಾರೆ. ಆದರೆ ನೀನು ಹಾಗಲ್ಲ, ಹುಟ್ಟಿದ ಮರುಗಳಿಗೆ ಮಾತಾಡುವುದಕ್ಕೆ ತೊಡಗಿದವನು. ನಿನ್ನ ಮಹಿಮೆ ಅಷ್ಟು ಅಗಾಧವಾದದ್ದು. ಹರಿಯುವ ಹೊಳೆ ಇದ್ದಕ್ಕಿದ್ದ ಹಾಗೆ ಬಾಯಿ ಬಿಟ್ಟು ಮಾರ್ಗವನ್ನು ತೆರವು ಮಾಡಿಕೊಟ್ಟೆ.
ಧಾರಾಕಾರವಾಗಿ ಹಾ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ನಡುಗಳು ಸೋ ಎಂದು ಮಳೆ ಸುರಿಯುತ್ತಾ ಇದ್ರು ಹಾ ನಿನ್ನ ಪ್ರಯಾಣಕ್ಕೆ ಅಡ್ಡಿಯಾಗುವುದಿಲ್ಲ. ಆದಿಶೇಷನೇ ಹೆಡೆ ಎತ್ತಿ ಕೊಡೆಯಾಗಿ ರಕ್ಷಣೆಯನ್ನು ಕೊಡ್ತದೆ. ಆಮೇಲೆ ನಂದಗೋಕುಲವನ್ನು ಸೇರಿದ ಮೇಲೆ ಹಾ ಒಂದೋ ಎರಡು ಬಾಯ್ತರೆ ಮಗನೇ, ಬಾಯಲ್ಲಿ ಏನು ಹಾಕಿಕೊಂಡಿದ್ದಿ? ಮಣ್ಣು ಅಮ್ಮ. ಥ, ಮಣ್ಣನ್ನು ಯಾರಾದರೂ ತಿಂತಾರೆ? ಹೊರದೆ ಉಗಿಯೋದನ್ನು ಹೀಗೆ ಹೇಳಿದಾಗ ಹಾ ಬಾಯಿ ತೆರೆದಿಯಂತೆ ನಿನ್ನ ಅಮ್ಮನಿಗೆ ಬ್ರಹ್ಮಾಂಡವೇ ನಿನ್ನ ಬಾಯಿಯಲ್ಲಿ ಕಂಡಿತಂತೆ. ಅಲ್ಲ, ಎಲ್ಲ ತಾಯಂದ್ರಿಗೂ ಹಾಗೆ. ಹೆತ್ತವರಿಗೆ ಹೆಗ್ಗಣ ಮುದ್ದು ಅಂತ ರೂಢಿಯಲ್ಲಿ ಮಾತುಂಟು. ಹಾ ಬ್ರಹ್ಮಾಂಡದಲ್ಲಿ ನಮ್ಮ ಮಕ್ಕಳು ಒಬ್ಬರೇ, ಬೇರೆ ಯಾರೂ ಇಲ್ಲ. ತನ್ನ ಮರಿ, ಹೊನ್ನ ಮರಿ, ಪರರ ಮರಿ, ಕಾವ್ಯ ಮರಿ ಹೀಗೆ ಹೇಳುವ ತಾಯಂದಿರೇ ಹೆಚ್ಚು. ಹಾ ಆದರೆ ನಿನ್ನ ತಾಯಿಗೆ ಬಾಯಿಯಲ್ಲಿ ಬ್ರಹ್ಮಾಂಡ ಕಂಡಿತಂತೆ. ಬ್ರಹ್ಮಾಂಡ ಭಾಂಡೋದರ ಅನ್ನುವಂತ ಬಿರುದನ್ನು ಹೊಂದಿದವನು ನೀನು. ಆಮೇಲೆ ಹಾ ನಿನ್ನನ್ನು ಒಂದು ಮರಕ್ಕೆ ಕಟ್ಟುವುದಕ್ಕಾಗಿ ಎಳೆದುಕೊಂಡು ಬಂದು ಹಾ ಎರಡು ಮರದ ಮಧ್ಯದಲ್ಲಿ ನಿಲ್ಲಿಸಿ ಹಗ್ಗವನ್ನು ತಂದಾಗ ಕಟ್ಟುವುದಕ್ಕೆ ಮುಂದಾಗದಂತೆ. ಹಗ್ಗಕ್ಕೆ ದಾಮು ಅಂತ ಹೆಸರು. ಕಟ್ಟುವುದಕ್ಕೆ ಮುಂದಾದರೆ ನಿನ್ನ ಉದರ ಬೆಳೆಯುತ್ತಾ ಹೋಯ್ತಂತೆ. ಹಾ ಕೊನೆಗೂ ತಾಯಿ ತಂದ ದಾಮು ಹೊಟ್ಟೆಗೆ ಸಾಕಾಗಲಿಲ್ಲ. ದಾಮೋದರ ಎನ್ನುವಂತ ಬಿರುದು ಬಂತು. ಬೇರೆ ಯಾರದ್ದಾದ್ರೂ ಮಕ್ಕಳಿಗೆ ಹಾಗಾಗಿದ್ರೆ ಇವನಿಗೆ ಯಾವುದೋ ಒಂದು ಜಲೋದರ ರೋಗ ಬಂದಿದೆ ಅಂತ ವೈದ್ಯರಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು. ನಿನಗಾಗಲ್ಲ, ದಾಮೋದರ ಎನ್ನುವಂತಹ ಬಿರುದು ಬಂತು. ಒಂದೋ ಎರಡು ಹೇಳುವುದಕ್ಕೆ ಕೋಟಿ ಕೋಟಿ ಉಂಟು. ನಿನ್ನ ಮಹಿಮೆಯನ್ನು ನಾನು ಎಂತೂ ಹೊರೆಯಲಿ. ಯಾಕೆಂದ್ರೆ ಗೋಪರ ಕುಲದೈವ. ಒಂದು ಸಂದರ್ಭದಲ್ಲಿ ಇಂದ್ರನಿಗೆ ಕೊಡಬೇಕಾದಂತ ಆ ಪೂಜೆಯನ್ನು ನಿಲ್ಲಿಸಿ ಇಂದ್ರ ಮುನಿದು ಮುಸಲ ಗಾತ್ರದ ಮಳೆಯನ್ನು ಸುರಿಸಿದಾಗ ಗೋವರ್ಧನಗಿರಿಯನ್ನೇ ಕಿರುಬೆರಳಲ್ಲಿ ಎತ್ತಿ ಗೋಪಾಲಕರನ್ನು ಗೋವುಗಳನ್ನು ಕಾದು ಗೋಪರ ಕುಲ ದೈವ ಎನ್ನಿಸಿಕೊಂಡವನು ನೀನು. ಆದ್ರೆ ನಿನ್ನಲ್ಲಿ ಒಂದು ಮಾತು ಕೇಳ್ತೇನೆ. ಏನು? ಚಿಮ್ಮಟಿಕೆಯ ಪಿಡಿದ ಶಿವವ ನಡೆಸುವ ಮರ್ಮವಾದರೂ ಬಲ್ಲೆಯ ಅಂದ್ರೆ ನನಗೆ ಮರ್ತೋಗಿದೆ ಅಂತ ಹೇಳುವುದು. ಬಹಳ ವರ್ಷ ಆಯ್ತಲ್ಲ ಸಾರಥ್ಯ ಮಾಡಿದೆ. ಅಲ್ಲ, ರೂಢಿಯಾಗಿ ಮರೆತಿರಬಹುದು ಎಂದು ಪ್ರಶ್ನಿಸಿದ್ದು. ಆ ಸಾಧ್ಯತೆ ಇರುವುದು ಹೌದು. ವಿದ್ಯಾ ವಾಚಕ ಯೌವನ ಹೇಳ್ತಾ ಇದ್ರೆ ಅದಕ್ಕೆ ಯೌವನ ಇರ್ತದೆ, ಬಳಸದೇ ಇದ್ರೆ ಅದಕ್ಕೆ ಮುಪ್ಪ ಆವರಿಸಿ ಹೋಗ್ತದೆ. ಒಂದು ಪಾಂಡು ಚಕ್ರವರ್ತಿಗೆ ಸಾರಥಿ ಆದ ಮೇಲೆ ಮತ್ತೆ ಸಾರಥಿತ್ವವನ್ನು ಮಾಡಲಿಲ್ಲ. ಅದಕ್ಕಾಗಿ ನನಗೆ ಮರವೆಯಾಗಿದೆ ಅಂತ ಹೇಳುವುದ. ಮತ್ತೆ ನಾನು ನಿನ್ನಲ್ಲಿ ಕೇಳ್ತೇನೆ, ಏನು? ತುರಗ ಲಕ್ಷಣವೇನ ಬಲ್ಲೆ? ಏನ್ ದನ ಕಾದ ಹಾಗೆ ಕುದುರೆ ಕಾಯುವುದು ಅಂತ ಮಾಡಿದೀಯ? ಅಲ್ಲ, ಅದೇ ಬೇರೆ. ದನ ಹೊಡೆದ ಹಾಗೆ ಕುದುರೆ ಹೊಡೆಯುವುದು ಅಂತ ಮಾಡಿದೀಯ? ಲಕ್ಷಣಯುಕ್ತವಾದಂತಹ ಕುದುರೆಯನ್ನೇ ಅಶ್ವರದೆಯ ರಥಕಲ್ಪ ಬಲ್ಲಂತಹ ಸಾರಥಿ ತನ್ನ ರಥಕ್ಕೆ ಕಟ್ತಾನೆ. 10 ಸುಳಿಗಳಿಂದ ಕೂಡಿರುವಂತಹ ತುರಗ ಆಗಬೇಕು. ಹಣೆಯಲ್ಲಿ 1, ತಲೆಯಲ್ಲಿ 2, ಪಾರ್ಶ್ವದಲ್ಲಿ 2, ಉಪಪಾರ್ಶ್ವದಲ್ಲಿ 2, ಎದೆಯಲ್ಲಿ 2, ಬೆನ್ನಿನಲ್ಲಿ 1, ಒಟ್ಟು 10 ಸುಳಿಗಳಿಂದ ಕೂಡಿರುವಂತಹ ಅಶ್ವವೇ ನಿಜವಾದ ರಥಕ್ಕೆ ಕಟ್ಟಬೇಕಾದಂತ ಅಶ್ವ. ಅದು ನಾನು ಚೆನ್ನಾಗಿ ತಿಳಿದಿದ್ದೇನೆ. ನಾನು ನಿನ್ನಲ್ಲಿ ಕೇಳ್ತೇನೆ, ಏನು? ನೀನು ಗೋಪುರ ಕುಲದೈವ ಆಗು, ಯಾರೇ ಆಗು. ಯಾಕೆಂದ್ರೆ ನನ್ನಲ್ಲಿ ಅಷ್ಟು ಸುಲಭದಲ್ಲಿ ಬಾಯಿ ಬಿಡಿಸುವುದಕ್ಕಾಗದೆ ನೀನು ಪ್ರಯತ್ನ ಮಾಡುವುದು ಬೇಡ. ಯಾಕೆ ಗೊತ್ತಾ? ನಿನ್ನದು ಭೇದೋಪಾಯ. ಒಂದು ದ್ವಾರಾವತಿಗೆ ಅರ್ಜುನ ಹಾಗೂ ಕೌರವರು ಬಂದಿದ್ರಂತೆ. ಅರ್ಜುನ ನಿನ್ನನ್ನು ಆಯ್ಕೆ ಮಾಡಿಕೊಂಡಂತೆ. 3 ಅಕ್ಷೋಹಿಣಿ ಯಾದವ ಸೇನೆ ಬಲರಾಮ ಸಹಿತ ಕೌರವನಿಗೆ ಆಯಿತು. ಆವಾಗ ಕೌರವ ನಿನ್ನಲ್ಲಿ ಒಂದು ಮಾತು ಹೇಳಿದ್ದಂತೆ, ಅರೇ ನಿನ್ನಲ್ಲಿ ಒಂದು ವಿನಮ್ರ ವಿನಂತಿ. ಚಕ್ರವ ಹಿಡಿದು ಆಯುಧವನ್ನು ಹಿಡಿದು ಯುದ್ಧ ಮಾಡಬಾರದು, ಭೇದೋಪಾಯ ಸಲ್ಲದು. ಒಪ್ಪಿದವನಂತೆ ನೀನು. ಒಪ್ಪಿದ ನೀನು ಅಲ್ಲಿಂದ ಇಲ್ಲಿಯವರೆಗೆ ಮಾಡಿದ್ದು ಭೇದೋಪಾಯವೇ. 10 ದಿವಸ ಪರ್ಯಂತ ಹೋರಾಟವನ್ನು ಮಾಡಿದಾಗ ಧರ್ಮರಾಜ ಕಂಗೆಟ್ಟನಂತೆ ಭೀಷ್ಮಾಚಾರ್ಯನ ಗೆಲ್ಲುವುದು ಹೇಗೆ? ಆವಾಗ ಶಕ್ತಿಯಲ್ಲಿ ಗೆಲ್ಲಲರಿದು ಯುಕ್ತಿ ಬೇರೊಂದಿಹುದು ಅಂತ ಹೇಳಿ ಮಧ್ಯರಾತ್ರಿಯ ಹೊತ್ತಿನಲ್ಲಿ
ಕದ್ದು ಶಿಬಿರವನ್ನು ಸೇರಿ ಅಜ್ಜರಿಂದಲೇ ಬಾಯಿ ಬಿಡಿಸಿಕೊಂಡು ಅವ ಶರತಲ್ಪದಲ್ಲಿ ಮಲಗುವಂತೆ ಮಾಡುವುದಕ್ಕೆ ಮೂಲ ಕಾರಣ ನೀನು. ದ್ರೋಣಾಚಾರ್ಯರು ಸಾಯುವುದಕ್ಕೆ ಧರ್ಮರಾಜನ ಬಾಯಿಂದ ನೀನೇ ಹೇಳಿಸಿದವನಂತೆ. ಅಶ್ವತ್ಥಾಮೋ ಹತಕ್ಕುಂಜರ, ಕುಂಜರ ಹೇಳುವಾಗ ಶಂಖವನ್ನು ಮೊಳಗಿಸಿಬಿಟ್ಟೆ. ಹಾಗಾದ್ರೆ ಭೇದೋಪಾಯ ಮಾಡುವುದಿಲ್ಲ ಅಂತ ಮಾತು ಕೊಟ್ಟ ನೀನು ಅಲ್ಲಿಂದ ಇಲ್ಲಿಯವರೆಗೂ ಅನೇಕ ಸಂದರ್ಭದಲ್ಲಿ ಮಾಡಿದ್ದೇ ಭೇದೋಪಾಯ. ಇವ ಸುಲಭ ಅಂತ ಭಾವಿಸಬೇಡ. ಮಾತ್ರೇಶ ಶಲ್ಯ ಭೂಪ ಅಷ್ಟು ಸುಲಭದಲ್ಲಿ ಬಾಯಿ ಬಿಡುವ. ನಾನು ನಿನ್ನಲ್ಲಿ ಕೇಳ್ತೇನೆ, ಚಿಮ್ಮಟಿಕೆಯ ಪಿಡಿದ ಅಶ್ವವ ನಡೆಸುವ ಮರ್ಮವಾದರೂ ಬಲ್ಲೆಯ? ನೀನು ಅದನ್ನು ಹೇಳು ನೋಡೋಣ. ನನ್ನ ಬಾಯಿ ಬಿಡಿಸಿ ನೀನು ಕೇಳಿ ತಿಳ್ಕೊಳ್ಳುವುದಕ್ಕಿಂತಲೂ ನಿನ್ನ ಬಾಯಿ ಬಿಡಿಸಿ ನಾವು ಕೇಳುವುದಕ್ಕಾಗ್ತದೆ. ಬಹಳ ಒಳ್ಳೆಯದು, ಬಹಳ ಒಳ್ಳೆಯದು. ಹಾಗೆ ಅಶ್ವವನ್ನು ನಡೆಸುವ ಮರ್ಮ ನನಗೆ ಗೊತ್ತಿಲ್ಲ ಎಂದಾದ್ರೆ ಯೋಚನೆ ಮಾಡು ಮಾತ್ರೇಶ. ಏನು ಈ ಹೊತ್ತು ಮಹಾಭಾರತ ಯುದ್ಧ ಪ್ರಾರಂಭ ಆಗಿ ಎಷ್ಟನೇ ದಿವಸ? 17ನೇ ದಿವಸ. ಒಂದೇ ಒಂದು ದಿವಸ ಆದ್ರೂ ನಮಗೆ ಅಪಜಯ ಆಗಿದೆಯಾ? ನನ್ನ ಸಾರಥ್ಯದಲ್ಲಿ ಜಯವೇ ನನಗೆ ಸಿಕ್ಕಿದೆ. ಯೋಚನೆ ಮಾಡು, ಎಂತಹ ಮರ್ಮ ಬಲ್ಲೆ ನಾನು ಎಂದು. ಅಲ್ಲ, ಸುಳ್ಳು ಸುಳ್ಳು ಹೇಳಬೇಡ ನೀನು. ಮರ್ಮ ಬಲ್ಲೆ ಅಂತ ಯೋಚನೆ ಮಾಡು. ಅರ್ಜುನಿಗೆ ಸಾರಥಿಯಾಗಿ ಬಂದ ನೀನು ಇರುವಾಗಲೇ ಅಲ್ವಾ ನಿನ್ನ ಹಣೆಗೆ ಭೀಷ್ಮ ಬಾಣ ಬಿಟ್ಟಿದ್ದು. ಆವಾಗಲೇ ಸಿಟ್ಟು ಬಂದು ಕೈಯಲ್ಲಿ ಚಕ್ರವನ್ನು ಹಿಡಿದವ ನೀನು. ಹೌದು. ಯಾಕೆ ಚಿಮ್ಮಟಿಕೆಯನ್ನು ಬಿಟ್ಟೆ? ಚಕ್ರ ಹಿಡಿಯುವ ಅವಶ್ಯಕತೆ ಏನಿತ್ತು? ನಿನಗೆ ಮರ್ಮ ಗೊತ್ತಿಲ್ಲ ಏನು ಸ್ಪಷ್ಟ ಆಯ್ತು ಇಲ್ವೋ? ಮಧ್ಯರಾತ್ರಿಯ ಹೊತ್ತಿನಲ್ಲಿ ಕದ್ದು ಭೀಷ್ಮನ ಶಿಬಿರವನ್ನು ಪ್ರವೇಶ ಮಾಡಿದಾಗಲೇ ನಿನಗೆ ಚಿಮ್ಮಟಿಕೆಯ ಪಿಡಿದ ಅಶ್ವ ನಡೆಸುವ ಮರ್ಮ ಮರ್ತೋಗಿದೆ, ನನಗೆ ಗೊತ್ತಾಗಿದೆ. ನಾನು ಬಾಯಿ ಬಿಡುವುದಿಲ್ಲ. ಅಲ್ಲ, ನಾನು ಹೇಳುವುದೇ ಇಲ್ಲ. ಅಷ್ಟು ಇಲ್ಲದೆ ನೀನು ಹೇಳುವುದು ಬೇಡ. ನಾನು ಹೇಳುವುದಿಲ್ಲ. ಇಲ್ಲದೆ ಹೋದ್ರೆ ನಾನು ಹೇಳಿದ ಹಾಗೆ ಅರ್ಜುನ ಕೇಳ್ತಿದ್ನ? ಯೋಚನೆ ಮಾಡು. ನಾನು ಸಾರಥಿ, ನಾನು ಹೇಳಿದ್ದೇನಲ್ಲ, ನನ್ನ ತನವನ್ನು ಎಲ್ಲಿಯೂ ಬಿಡುವುದಿಲ್ಲ ನಾನು. ನೀನು ಹಾಗೆ, ನಿನ್ನ ಅಭಿಮಾನಿ. ನಾನು ಮೊದಲೇ ಹೇಳಿದ್ದೇನೆ, ನೀನು ನಿನ್ನ ತನವು ಇಟ್ಟುಕೊಳ್ಬೇಕು ಅಂತ ನಾನು ಸೂಚಿಸುವುದು. ಸ್ವಾಭಿಮಾನ ಬಿಟ್ಟು ವ್ಯವಹರಿಸಬಾರದು ಮಾತೃಭೂಪತಿಗಳು. ನಾನು ಹೇಳಿದ ಹಾಗೆ ಅರ್ಜುನ ಕೇಳ್ತಾನೆ. ಎಲ್ಲಿಯವರೆಗೆ ನನ್ನ ಮಾತನ್ನು ಅರ್ಜುನ ಕೇಳುತ್ತಾನೋ ಅಲ್ಲಿಯವರೆಗೆ ನಾನು ಅರ್ಜುನನಿಗೆ ಸಾರಥಿಯೇ. ಈ ಮರ್ಮ ಇದೆ ನಮ್ಮಲ್ಲಿ ಅಂತ. ನಿಮ್ಮಲ್ಲಿ ಏನಾದ್ರೂ ಉಂಟಾ? ಸುಮ್ಮನೆ ಬಂದು ಕೂತ್ಕೊಂಡಿದ್ದೀಯ ಅಂತ ಕೇಳಿದ್ದು ನಾನು ಅಷ್ಟೇ. ಅರ್ಜುನ ನಿನ್ನ ಮಾತು ಕೇಳದೇ ಇದ್ರೆ ನೀನೇನ್ ಮಾಡ್ತಿ? ನಾನು ಚಮ್ಮಟಿಗೆಯನ್ನು ಬಿಸಾಡಿ ಹೋಗ್ತೇನೆ. ಅವ್ನು ಕೇಳದೇ ಇದ್ರೆ ನೀನು ಇರುವುದಿಲ್ಲ. ನಮ್ದು ಅಲ್ಲ, ನಿಮಗೆಲ್ಲ ಇರ್ಬೇಕು ಅಂತಿಲ್ಲ ಬಿಡು. ಅಷ್ಟು ಸುಲಭ ಅಂತ ಭಾವಿಸಬೇಡ. ಇಲ್ಲಪ್ಪ, ನಿನಗೆಲ್ಲ ಅಂತದ್ದು ನಮಗೆಲ್ಲ ಅಂತದ್ದು. ನಾನು ಸಾರಥಿಯಾಗಿ ಬರುವುದಕ್ಕೆ ಮೂಲ ಕಾರಣವೇ ಆ ಪ್ರಾರ್ಥನೆ. ಅಶ್ವರದೆಯ ರಥಕಲ್ಪಬಲ್ಲಂತ ಸಾರಥಿ ಅರ್ಜುನನಿಗೆ ಇದ್ದಾನೆ. ಅವನಿಗೆ ಸರಿಸಾಟಿಯಾಗಿ ಸಮದಂಡಿಯಾಗಿ ಹೋರಾಟ ಮಾಡಬೇಕು ಅಂತಾದ್ರೆ ಅಶ್ವರದೆಯ ರಥಕಲ್ಪಬಲ್ಲಂತ ಸಾರಥಿ ಶಲ್ಯ ಭೂಪತಿಯೇ ಬೇಕು ಅಂತ ಆ ಕರ್ಣ ಕೌರವನಿಗೆ ಸೂಚನೆ ಕೊಟ್ಟಂತೆ. ಓ, ಹಾಗಾದ್ರೆ ನನಗೆ ಗೌರವ ಬಂದು ಬೇಡಿದ ನಿನ್ನಲ್ಲಿ. ಒಪ್ಪಲಿಲ್ಲ. ಹಾಗೆಲ್ಲ ನೀನು ಒಪ್ಪದಷ್ಟು ದೂರದಲ್ಲಿ ನಾವು ಒಪ್ಪಲಿಲ್ಲ. ಸಾಧ್ಯವೇ ಇಲ್ಲ. ನಾವೇನು, ನಮ್ಮ ಸ್ಥಾನ ಏನು, ನಮ್ಮ ಗೌರವ ಏನು, ನಮ್ಮ ಘನತೆ ಏನು, ನಮ್ಮ ಯೋಗ್ಯತೆ ಏನು, ನನ್ನಂತವ ಸಾರಥಿ ಆಗುವುದು ಅದು ಆಗುವುದಿಲ್ಲ ಅಂದು ಆವಾಗ ಒಂದು ಒಳ್ಳೆ ಉಪಮೆ ಕೊಟ್ಟವ. ಏನಂತೆ? ತ್ರಿಪುರ ಮಥನದ ಕಥೆ. ಆ ತ್ರಿಪುರಾಸುರನ್ನು ಸಂಹಾರ ಮಾಡುವಂತಹ ಸಂದರ್ಭದಲ್ಲಿ ರೂಢಿಯೇ ರಥ, ಭೂಮಿಯೇ ರಥ, ಆಮೇಲೆ ಸೂರ್ಯಚಂದ್ರರೇ ಚಕ್ರಗಳು, ಗಾಲಿಗಳು, 4 ವೇದವೇ ಅಶ್ವಗಳು, ಬ್ರಹ್ಮನೇ ಸಾರಥಿ, ಹರನೇ ರಥಿಕ, ದಂಡವೇ ಧನುಸ್ಸು, ವಾಸುಕಿಯೇ ನಾರಿ, ನಾರಾಯಣನೇ ವಸ್ತ್ರ ಅಂತ ಬ್ರಹ್ಮನ ಸಾರಥಿತ್ವದಲ್ಲಿ ಹರನಿಂದ ತ್ರಿಪುರ ಮಥನ ಆಗುವುದಕ್ಕೆ ಕಾರಣವಾಯಿತು. ಹೌದು. ನೀವು ಹಾಗೆ ಬ್ರಹ್ಮನಿಗೆ ಸಮಾನ ಅಂದ್ರೆ ಹೊಸ ಜಯದ ಸೃಷ್ಟಿ ಆಗುವುದಿದ್ರೆ ನಿಮ್ಮಿಂದ ನೀವು ಬ್ರಹ್ಮನಿಗೆ ಸಮಾನ ಅಂದೆ. ಬ್ರಹ್ಮನಿಗೆ ಸಮಾನ ಅಂತ ಹೇಳಿದ ಮೇಲೆ ನಾನಿದ್ದೆ. ಆ ಕೃಷ್ಣ ಏನು ಅಂತ ನಾನು ನೋಡಿಕೊಳ್ತೇನೆ. ಅಶ್ವರದೆಯ ರಥಕಲ್ಪ ಅವನಿಗೇನು ಮಾರಾಟ ಆದ ಸ್ವತ್ತಲ್ಲ, ನಮಗೂ ಗೊತ್ತುಂಟು. ಅವ ಏನು ಮಾಡ್ತಾನೋ ಅದಷ್ಟನ್ನು ಮಾಡಿ ಸಾಕು. ಶಲ್ಯ ಭೂಪತಿಗಳೇ ಸಾಕು, ನಿಲ್ಲಿಸಿ ಕೈ ಮುಗಿದು ಬೇಡಬೇಕು ಅಷ್ಟು ಮಾಡ್ತೇನೆ. ಒಟ್ಟಾರೆ ನನಗೆ ಪ್ರತಿಸ್ಪರ್ಧಿಯಾಗಿ ಬಂದಿದ್ದೇನೆ. ಮಾತ್ರ ಅಲ್ಲ, ಒಂದು ನೀನು ಹೇಳಿದ ಹಾಗೆ ನನ್ನದೊಂದು ನಿಬಂಧನೆ ಉಂಟು. ಎಲ್ಲಿ? ಇಲ್ಲಿ ಎಲ್ಲಿಯಾದರೂ ಕರ್ಣನನ್ನ
ಮಾತನ್ನು ಕೇಳಲಿಲ್ಲ ಅಂತಾದ್ರೆ ಮತ್ತೆ ಸಾರಥಿಯಾಗಿ ಒಂದು ಕ್ಷಣವೂ ರಥದಲ್ಲಿ ನಿಲ್ಲುವುದಿಲ್ಲ. ಕೈಯ ಚಿಮ್ಮಟಿಕೆಯನ್ನ ಕರ್ಣನ ಮುಸುಡಿಗೆ ಬೀಸಾಡಿ ಹೊರಟು ಹೋಗ್ತೇನೆ ಅಂತೇಳಿ ಏನ್ ನೀನು ಕಡಿಮೆ ಮಾಡಿದ್ಯ ಏನು? ನಾವು ಹಾಗೆ ನಮಗೆ ಇಷ್ಟು ಸಾಕು. ನಮಸ್ಕಾರ, ಬರ್ತೇನೆ. ನೆನಪಿಟ್ಟಲ್ಲ, ಬರ್ತೇನೆ. ನೀವು ಸತ್ತು ಹೋಗ್ಲು ಕೊನೆಗೂ ನಮ್ಮ ಬಾಯಿ ಬಿಡಿಸಿ ಬಾಯಿ ಬಿಡಬಾರ್ದು ಅಂತ ಎಷ್ಟು ಯೋಚನೆ ಮಾಡಿದ್ರು ಬಾಯಿ ಬಿಟ್ಟು ಹೋಯ್ತು. ಹೋಗ್ಲಿ ನೋಡಿಕೊಂಡು ಜನರ ಲಕ್ಷ್ಯ ಇರುವುದು ಕರ್ಣಾರ್ಜುನರ ಕಾಳಗದ ಮೇಲೆ. ನೂತನವಾಗಿ ರಂಜಿಸಿತು ಕರ್ಣಾರ್ಜುನರ ಸಂಗ್ರಾಮ. ಯಾಕೆ ಇಂದು ಸೂರ್ಯಾಸ್ತದೊಳಗಾಗಿ ನನ್ನನ್ನ ಕೊಲ್ಲುತ್ತೇನೆ ನೀನು ಪ್ರತಿಜ್ಞೆ ಮಾಡಿದ್ದೀಯ, ನಿನ್ನನ್ನು ಕೊಲ್ತೇನೆ ಅಂತ ನಾನು ಪ್ರತಿಜ್ಞೆ ಮಾಡಿದ್ದೇನೆ. ಕೊರಳಿಗೆ ಕೊರಳು ಎಂಬ ಪ್ರತಿಜ್ಞೆ ನಮ್ಮದು. ನಿರ್ಣಯ ಆಗುವುದು ಇವತ್ತು. ಆದ್ರೆ ಎಷ್ಟು ವಿಪರ್ಯಾಸ ನೋಡು. ನಾನು ಯಾರು ಎಂಬುದು ನಿನಗೆ ಗೊತ್ತಿಲ್ಲ, ನೀನ್ ಯಾರು ಎಂಬುದು ನನಗೆ ಗೊತ್ತು. ದೇವರ ಸಂಪೂರ್ಣ ಕೃಪೆಗೆ ಪಾತ್ರನಾದವ ನೀನು. ದೇವರ ಕೈ ಬಿಟ್ಟು ಮನುಷ್ಯ ನಾನು. ನಿನ್ನ ತಾಯಿ ನಿನ್ನನ್ನ ಪಡೆಯುವುದಕ್ಕೆಂದು ಇಂದ್ರನ ಕುರಿತು 1 ವರ್ಷ ತಪಸ್ಸು ಮಾಡಿದ್ದಳಂತೆ. ನನ್ನಮ್ಮ ನಾನು ಬೇಕು ಅಂತ ಹಡದದ್ದೇ ಅಲ್ಲ. ಕದಮ್ನ ಚಿಂತೆ ಪ್ರಾಜ್ಞ ಗತಿಸಿ ಹೋದದ್ದು. ಹಿಂದೆ ನಡೆದದ್ದು ಬೇಡ. ಒಂದು ನೆನಪಿಡು, ಯಾವುದು? ಇದೇ ರಣಕ್ಷೇತ್ರದಲ್ಲಿ ಕೃತ್ರಿಮದ ರಾತ್ರಿಯನ್ನ ನಿರ್ಮಿಸಿ ಸಿಂಧೂಂದ್ರಪತಿ ಸೈನ್ಯವನನ್ನು ಕೊಂದ ಹಾಗಲ್ಲ ಕರ್ಣನೊಳಗಿನ ನಮ್ಮನ್ನು ಹೊಣೆ ಮಾಡಬೇಕಾದ ಅಗತ್ಯವೇನು ಇಲ್ಲ. ಕಳ್ಳ ಕೃತ್ರಿಮ ಅಂತ ಹೇಳ್ತಾ ಇದೆಯಲ್ಲ, ನೀನು ಎಷ್ಟು ಸಂಭಾವಿತ ಅಂತ ಬೇಕು. ಸತ್ಯಸಂಧನಾಗಿ ಜೀವನವನ್ನು ಸಾಗಿಸಿದ್ರೆ ಮಾತ್ರ ಮತ್ತೊಬ್ಬರನ್ನು ಆರೋಪಿಸುವಂತ ಅಧಿಕಾರ ಅರ್ಹತೆ ಬರುವಂತದ್ದು. ನೀನು ಹೇಗೆ ಕಾಳಗ ಮಾಡಿದ್ದಿ? ಅತಿರಥ ಮಹಾರಥರಿಂದ ನಿರ್ಹಲ್ಪಟ್ಟಂತಹ ದ್ರೋಣಾಚಾರ್ಯರಿಂದ ನಿರ್ಮಿತವಾದಂತಹ ಚಕ್ರವ್ಯೂಹ ಗಂಡು ಗಲಿಯ ಹಾಗೆ ನನ್ನ ಕುಮಾರ ಅಂತ ಅಭಿಮನ್ಯು ಪ್ರವೇಶ ಮಾಡಿದ್ದ. ಆ ಸೇನೆಯನ್ನೇ ಪ್ರಾಣಹಾನಿ ಮಾಡಿದಂತಹ ಕಾಲಕ್ಕೆ ಇದಿರಾಗಿ ನಿಂತು ಎದೆ ಒಡ್ಡಿ ಕಾಳಗ ಮಾಡುವ ಸಾಮರ್ಥ್ಯವಿಲ್ಲದೆ ಬೆಂಗಡೆಯಲ್ಲಿ ನಿಂತು ಅವನ ಚಾಪಚ್ಛೇದನ ಮಾಡಿದವನೇನು. ಆ ಮೂಲಕವಾಗಿ ಜಯವನ್ನು ಸಂಪಾದನೆ ಮಾಡಿದವರು. ಆ ವಿಷಯ ಬಿಡು. ಅಜ್ಞಾತವಾಸ ಕಾಲದಲ್ಲಿ ನಾವು ವಿರಾಟ ನಗರಿಯಲ್ಲಿದ್ದೆಂಬಂತಹ ವಿಚಾರವನ್ನು ತಿಳಿದು ನಿನ್ನ ದೊರೆಯಾದಂತಹ ಕೌರವನಿಗೆ ಬೇಕಾದಂತಹ ಉಪದೇಶವನ್ನು ಮಾಡಿ ಸೇನಾ ಸಹಿತವಾಗಿ ಬಂದು ಗೋಗ್ರಹಣ ನೆವರದಿಂದ ಅಲ್ಲಿ ಕಾಲವನ್ನು ಕಳೆದಂತಹ ಸಂದರ್ಭದಲ್ಲಿ ಕಾಳಗಕ್ಕಾಗಿ ಬಂದವನು ನಾನು ಪ್ರಯೋಗಿಸಿದಂತಹ ಸಂಮೋಹನಕ್ಕೆ ಮೂರ್ಛೆ ಬಿದ್ದವನಲ್ಲ ನೀನು. ಗೋಗ್ರಹಣವಲ್ಲ
ಅದಕ್ಕೆ ಅವ್ರು ಕೊಟ್ಟ ಉತ್ತರ ಏನು ಗೊತ್ತಾ? ಏನಂತೆ? ನಾನು ಹೇಳಿದ ಕಾರ್ಯ ಮಾಡಬೇಕು, ತಪ್ಪಿದರೆ ಪಕ್ಷದ ವರಿಷ್ಠರಿಗೆ ಹೇಳಿ ನಿನ್ನನ್ನ ಪಕ್ಷದಿಂದ ಹೊರಹಾಕಲಾಗುವುದು ಅಂತ ಹೇಳಿದ್ರು. ನನ್ನ ಕರ್ತವ್ಯ ಅಂತ ಮಾಡಿ ಮುಗಿಸಿದ್ದೇನೆ. ಮೊದಲು ಸರಿಯಲ್ಲ ಅಂತ ಹೇಳಿದ್ವಿ, ಸರಿಯಲ್ಲದನ್ನು ಆಮೇಲೆ ಗುರುಗಳಿಗಾಗಿ ಮಾಡಲೇಬೇಕಾಯ್ತು. ಯಾಕೆಂದ್ರೆ ಸೇನಾಧಿಪತ್ಯ ಅವರದ್ದಾಗಿತ್ತು. ಆಮೇಲೆ ಗೋಗ್ರಹಣ ಕಾಲ, ನಾವು ಯುದ್ಧಕ್ಕೆ ಬಂದವರೇ ಅಲ್ಲ, ಧನಾಪಹಾರ ಮಾಡ್ಲಿಕ್ಕೆ ನಿಮ್ಮನ್ನ ಹುಡುಕುವುದಕ್ಕಾಗಿ ಬಂದದ್ದು. ಕೆಲವು ದಿವಸಕ್ಕೆ ಗೋ ಕಳ್ಳರಾದದ್ದು ಅಲ್ಲ, ಯಾಕಾಗಿ ಕೇಳು. ನಮಗೆ ಬೇಕಾದದ್ದು ಪಾಂಡವರಲ್ಲಿದ್ದಾರೆ ಅಂತ ಹುಡುಕುವುದು, ಅದು ಗೊತ್ತಾಯ್ತು. ಗೊತ್ತಾಗುವಾಗ ಬದಿ ಮುಗಿಯಿತು. ಆದ್ರೆ ಈಗ ಸೋಮವಂಶನಾದ ನಿನಗೆ ಸೋಮಗ್ರಹಣ ರಕ್ಷಿಸುವುದಕ್ಕೆ ಭಾರ್ಗವೇಂದ್ರ ಬಂದ್ರು ಕಷ್ಟ ಆದಿತ್ತು. ಮೂರು ಲೋಕದ ಗಂಡನಾದಂತಹ ಪಾರ್ಥನಾದ ನನಗೆ ಸಮದಂಡಿಯಾಗುವಂತಹ ಕಾಲಕ್ಕೆ ಭಾರ್ಗವೇಂದ್ರನೇ ಬರಲಿ ಅಂತ ಹೇಳ್ತಾ ಇದ್ದಿ. ಭಾರ್ಗವೇಂದ್ರ ಯಾಕೋ ವ್ಯಾಘ್ರನಂತೆ ಗರ್ಜಿಸುತ್ತಾ ಒಬ್ಬ ಬಂದಿದ್ದ ಒಂದು ಕಾಲಕ್ಕೆ. ನಾವು ವನವಾಸ ಇರುವಂತಹ ಸಂದರ್ಭದಲ್ಲಿ ನಮ್ಮನ್ನು ಮತ್ತು ಛೇಡಿಸಬೇಕು, ನಮ್ಮನ್ನು ಮತ್ತು ನೋಯಿಸಬೇಕೆಂಬಂತಹ ಉದ್ದೇಶದಿಂದ ದುರ್ಬೋಧನೆ ಮಾಡಿ ನೀವು ಬಂದಿದ್ರಿ ಘೋಷಯಾತ್ರೆ. ಹೌದು ಹೌದು. ಆ ಕಾಲಕ್ಕೆ ಅಲ್ಲೆಲ್ಲ ವನವನ್ನು ಹಾಳು ಮಾಡಿದ ಸಂದರ್ಭದಲ್ಲಿ ವಿಚಾರಿಸುವುದಕ್ಕಾಗಿ ಬಂದವರು ವ್ಯಾಘ್ರದಂತೆ ಚಿತ್ರಸೇನ ಬಂದ ಸಂದರ್ಭದಲ್ಲಿ ದೊರೆಯನ್ನು ಉಳಿಸಬೇಕಾದಂತಹ ನೀನು ವಿಕರ್ಣನ ರಥಕ್ಕೆ ಹಾರಿ ಪ್ರಾಣವನ್ನು ಉಳಿಸಿಕೊಂಡವನನ್ನೇ. ಇವತ್ತಿಗೂ ನಾನು ಬದುಕದ್ದು ಹೇಗೆ ಗೊತ್ತಾ? ಗೊತ್ತಿಲ್ಲದಿದ್ದು ಗೊತ್ತಿಲ್ಲ ಅಂತ ಒಪ್ಕೊಂಡವ. ಚಿತ್ರಸೇನ ಗಂಧರ್ವನ ಚಾಕ್ಷುಷಿ ವಿದ್ಯೆ ಬಳಸಿದ, ಬಾಣ ಬರ್ತಿತ್ತು ಅಂತ ಬಿಡುವವ ಯಾರು ಅಂತ ಗೊತ್ತಾಗ್ತಿಲ್ಲ. ಆದ್ರೆ ಕಾಲ ನಡುಗ ನಿನ್ನಣ್ಣ ಧರ್ಮರಾಯನ ಹೆಡ ಮುರಿ ಕಟ್ಟಿ ರಥಕ್ಕೆ ಬೆಳಗಿದು ಎಡಗಾಲಿಂದ ಚಾಡಿಸಿ ತುಳಿವಾಗಿ ನೀನೇ ಹೋಗಿದ್ದೇಳು. ಯೋಜನ ವಿಸ್ತಾರವಾದಂತಹ ಕುರುಕ್ಷೇತ್ರದಲ್ಲಿ ಎಷ್ಟು ಕಡೆಗಳಿಂದ ನಮಗೆ ಕರೆ ಬಂದಿದೆ ಗೊತ್ತುಂಟ ಯುದ್ಧಕ್ಕೆ ಆಹ್ವಾನ. ಅವರನ್ನು ವಿರೋಧಿಸಬೇಕಾಗಿ ಹೋದಂತಹ ಸಂದರ್ಭದಲ್ಲಿ ಸಮಯ ಸಾಧಿಸಿ ಧರ್ಮಜನನ್ನು ನೋಯಿಸಿದ್ಯಾ. ನಾನು ಬಳಿಯಲ್ಲಿ ಇರ್ತಿದ್ರೆ ಅವನ ಬಳಿಗೆ ಸುಳಿಯುವುದಕ್ಕೂ ಬಿಡುತ್ತಿರಲಿಲ್ಲ. ಈಗ ಇಬ್ರು ಎದುರಾಗಿದ್ದೇವಲ್ಲ. ನಿನ್ನ ಪಾಲಿಗೆ ಅತ್ತೆಯ ಎಲ್ಲ ವರ್ಷ
ಶಹಬಾಸ್ ಭಳಿ ಭಳಿ ಭಳಿರಿ. ಯಾಕೆ ಯಾಕೆ? ವೈರಿಯೇ ಆಗಿರಲಿ ಅವನ ಒಳ್ಳೆಯತನವನ್ನು ಅವನ ಶ್ರೇಷ್ಠತೆಯನ್ನು ಒಪ್ಪಿಕೊಳ್ಳುವ ಗುಣ ಈ ಕರ್ಣನದು. ಪುಂಖಾನುಪುಂಖವಾಗಿ ಶರಗಳನ್ನು ಬಿಟ್ಟು ಅಂಬರ ಮುಸುಕುವಂತೆ ಮಾಡಿದರು. ಅದನ್ನೆಲ್ಲ ತುಂಡರಿಸಿದ ನೀನು ಚತುರಿಸಿದ್ದೆ ಶಹಬಾಸ್. ಆದರೊಂದು ಏನು? ಆದರೊಂದು ನೀನೊಬ್ಬ ಸಮರ್ಥ ಆದರೆ ಪ್ರಯೋಗಿಸುವ ಈ ಬಾಣವನ್ನು ಬಿಡು. ಎಂತಹ ಮಹಾಸ್ತ್ರಗಳನ್ನು ಮಂತ್ರಾಸ್ತ್ರಗಳನ್ನು ನೀನು ಪ್ರಯೋಗಿಸುವಂತಹ ಕಾಲಕ್ಕೆ ಖಂಡಿಸಿದಂತ ನನಗೆ ಈ ಹುಸಿ ಶರವೇನು ಖನ ಆ ಶರವನ್ನಿದೆ ಏನ ಹೇಳುವೆ ನರಾಜ ಇಂದ್ರನ ಸೂನುವಿನ ಜರಗತಿಗೆ ಕೌರವ ಸೇನೆ ಕಳವಳಿಸಲ್ಗೆ ಸೇನೆ ಕಳವಳಿಸಲ್ಗೆ ಕರ್ಣನ ರಥವ ಹಾರಿದಿರೋ ಬಾನುಸುತನ ಕ್ಷಣದಿ ತನ್ನಯ ಸೇನೆಗ ಭಯವ ಕೊಟ್ಟು ರಥವನ್ನು ಯಾರು ಭಯ ಪಡಬೇಕಾಗಿಲ್ಲ. ತನ್ನಯ ಸೇನೆಗ ಭಯವ ಕೊಟ್ಟು ರಥವನ್ನು ದಾನವಾರಿಯ ಮುಂದೆ ಸತ್ತೈಸಿದನು ನಿಮಿಷದಲ್ಲಿ ತಪ್ಪಲ್ಲ ತಪ್ಪಲ್ಲ. ಪಾರ್ಥ ಪ್ರಯಾಣಿಸಿದ ಬಾಣಕ್ಕೆ ನನ್ನ ರಥ ಮುರ್ರನೆ ಬುಗುರಿಯಂತೆ ತಿರುಗಿದ್ದನ್ನು ನೋಡಿ ಕೌರವ ಸೇನೆ ಕಂಗಾಲಾಗಿದೆ. ದಂಗು ಬಡಿದು ದಮನಿ ಒಡೆದು ದಿಕ್ಕು ಗೆಟ್ಟು ಓಡುವುದಕ್ಕೆ ಪ್ರಾರಂಭಿಸಿದ್ದಾರೆ. ಹಾಗಾದ್ರೆ ಅವರಿಗೇನಾದರೂ ಧೈರ್ಯ ಬರಬೇಕು. ಪಾರ್ಥಗೈದಂತ ಸಾಹಸವನ್ನ ನಾನು ಮಾಡಿ ತೋರಿಸಬೇಕು. ಯಾರು ಅಳುಕಬೇಕಾಗಿಲ್ಲ, ಅಂಜಬೇಕಾಗಿಲ್ಲ. ಇದಾ ಕರ್ಣನಿರುವಾಗ ನಿಮ್ಮನ್ನ ರಕ್ಷಿಸುವ ಹೊಣೆ ನನ್ನದು. ರಥವನ್ನು ಸಂಸೈಸಿ
ಕೌರವ ಪ್ರೀತಿಯಲ್ಲಿ ಸಾಗಿದಗೆ ಬಲಿಸಿತು ಬಾಹುಬಲಿ. ಶಹಬಾಸ್ ಕರ್ಣ ಶಹಬಾಸ್. ಇಲ್ಲಿಯ ತನಕ ಕೌರವ ನಿನ್ನ ಮೇಲೆ ಅದ್ಯಾವುದೋ ಒಂದು ವಿಶ್ವಾಸವನ್ನಿಟ್ಟು ನಿನ್ನನ್ನು ಸಾಕಿದ ಸಲಹಿದ ಕೌರವ ಇಲ್ಲಿಯ ತನಕ ಸಾಕಿರುವುದು ಸಾರ್ಥಕ ಆಯಿತು ಕರ್ಣ, ಸಾರ್ಥಕವಾಯಿತು. ಇದು ನೀನೊಬ್ಬ ಮಹಾರಥಿ ಅನ್ನುವುದಕ್ಕೆ ಅನುಮಾನವೇ ಇಲ್ಲ. ಇದು ಮಾಧವನ ಮಾತ. ನನ್ನದ್ದೇ. ಸರಿ. ಸತ್ಯ ತಿಳಿಯುವಲ್ಲಿವರೆಗೆ ಯುದ್ಧ ಮುಂದುವರಿಸುವುದಕ್ಕಾಗುವುದಿಲ್ಲ. ಹಾಗಾಗಿ ಧನುಸು ಜಾರಿತು, ರಥದಲ್ಲಿ ಸುಮ್ಮನೆ ಕುಳಿತುಕೊಳ್ತೇನೆ, ನೋಡೋಣ. ಇಲ್ಲ, ಇದು ಬಹಳ ಜೋರಾಯ್ತು ಎಂದು ಲೆಕ್ಕ ಹಾಕ್ತಾ ಇದ್ದೆ ನಾನು. ಇನ್ನೇನು ಪ್ರಸಂಗ ಏರ್ತದೆ ಅಂತ ಭಾವಿಸಿದ್ದೆ. ಇವು ಇಳಿಸುವುದಕ್ಕೆ ಮುಂದೋಗ್ತಾ ಇದ್ದಾನಲ್ಲ, ಎಂತ ಕತೆ ಇದು. ಧನುಷರಾದಿಗೆ ಯುದ್ಧಗಳನ್ನು ಕೆಳಗಿಟ್ಟಿದ್ದಾನೆ. ಅದೋ ವದನನಾಗಿ ಏನೋ ವಿಚಿತ್ರ ರೀತಿಯಿಂದ ಕುಳಿತು ಯೋಚನೆ ಮಾಡ್ತಾ ಇದ್ದಾರೆ. ಹಾಯ್ ಅರ್ಜುನ, ಭಾವ, ಗಾಳಿ ಹಾಕ್ಬೇಕಾ? ಅಲ್ಲ, ಜೊತೆಗಿದ್ದವರ ಇಳಿಸಲಿಕ್ಕೆ ಹೊರಟ್ರೆ ಮತ್ತೆ ಇಳಿಯುವುದೇನು? ಅಲ್ಲ, ಜೊತೆಗಿದ್ದವ್ರಿಗೆ ಏರಿಸುವುದಕ್ಕೆ ಪ್ರಯತ್ನ ಮಾಡುವುದು. ನನಗೆ ಏರಿಸಿದ ಹಾಗೆ ಕಾಣಲಿಲ್ಲ, ಇಳಿಸಬೇಕು ಅಂತ ತೋರಿದ ಹಾಗೆ ಉಂಟು. ಸುಮ್ಮನಿರ. ಈ ಯುದ್ಧ ಪ್ರಾರಂಭ ಆದ ಅಂದಿನಿಂದ ಇಂದಿನ ತನಕ ಏರಿಸ್ತಾ ಬಂದವನೇ ನಾನು, ಅಲ್ವಾ? ನೀನು ಹಾಗಲ್ಲ ಮಹಾರಾಯ. ನನಗೆ ಮತ್ತೆ ಪುನಃ ಹಿಂದಿನ ಪ್ರಸಂಗಕ್ಕೆ ಹೋಗುವ ಪರಿಸ್ಥಿತಿ ಬಂತು ಅಂತ. ಪ್ರಾರಂಭದ ದಿವಸದ ಹೌದೌದು, ಧನುಷರಾಯುಧಗಳನ್ನು ಕೆಳಗಿಟ್ಟಿದ್ದೀಯ. ನನಗೆ ಅಂತದ್ದಾದದ್ದೇನು ಅಲ್ಲ. ಈಗ ನನಗೆ ಕೇಳಿತಲ್ಲ ನೀನು ಆಡಿದ ಮಾತು. ನೀನು ಕೇವಲ ನನ್ನ ಬಂಡಿಯ ಬೋವನಲ್ಲ, ಬಾಂಧವ್ಯದಲ್ಲಿ ಭಾವನಲ್ಲ, ಎಲ್ಲಕ್ಕಿಂತಲೂ ಬಿಗಿಲಾಗಿ ನನ್ನ ಮನದ ದೇವನಲ್ವೇ ಪ್ರಭು. ದೇವನದೊಂದು ಯೋಜನ
ಪರಾಕ್ರಮಯುತವಾದಂತಹ ಕಾರ್ಯಗಳಿಗೆ ಆ, ನೀನು ಪ್ರತ್ಯಕ್ಷ ಸಾಕ್ಷಿಯಾಗಿರುವೆ. ಖಂಡಿತ. ನಾವು ಶಪಥಬದ್ಧರಾಗಿ ರಣಧಾರುಣಿಯನ್ನು ಪ್ರವೇಶ ಮಾಡಿದವರು. ಮೊದಲೊಂದು ಶಪಥ, ಆ. ಅದಕ್ಕೆ ಅವಧೀತ ಇರಲಿಲ್ಲ. ಆ. ಇವತ್ತಂತೂ ಸೂರ್ಯಾಸ್ತದ ಒಳಗೆ ಕರ್ಣನ ಶಿರಚ್ಛೇದನ ಮಾಡಿಯೇ ಮಾಡ್ತೇನೆಂಬಂತಹ ಮರಳಿ ಶಪಥವನ್ನು ಮಾಡಿ ನಾನು ರಣಧಾರುಣಿಗೆ ಪ್ರವೇಶ ಮಾಡಿದವು. ಸರಿ. ತೊಡಗಿದಂತಹ ಯುದ್ಧ ಮಧ್ಯಾಹ್ನವೇ ಮುಗಿದಿದೆ. ಸೂರ್ಯದ ಪಡುಗಡಲ ಸಮೀಪಕ್ಕೆ ತೆರಳುತ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ಬಹಳ ದೀರ್ಘಕಾಲ ಯುದ್ಧ ಯಾಕೆಂಬಂತಹ ಉದ್ದೇಶದಿಂದ ಬಾಣವೊಂದನ್ನು ಪ್ರಯೋಗಿಸಿ ಕಣ್ಣನ ರಥ ಯೋಜನಾ ಪರ್ಯಂತರ ಹಿಂದೆ ಹೋಗುವ ಹಾಗೆ ಬೀಳುವ ಹಾಗೆ ಮಾಡಿದ ನಾವು. ಖಂಡಿತೇನೆ. ಆದರೆ ಮರಳಿ ಬಂದು ಸ್ವಸ್ಥಾನದಲ್ಲಿ ರಥ ನಿಂತಿದೆ ಅಂತಾದ್ರೆ ಅದು ಕರ್ಣನ ಸಾಮರ್ಥ್ಯ ಅಂತ ಅವರು ಹೇಳಿಕೊಂಡಿರಬಹುದು. ಆದರೆ ಕರ್ಣನದಾದಂತಹ ಸಾಮರ್ಥ್ಯವೇನುವಲ್ಲ, ನಮ್ಮ ವಾಮನಾದಂತಹ ಮಾದ್ರೇಶ್ವರ ಶಲ್ಯಭೂಪತಿಯಲ್ಲಿದ್ದಾನೆ. ಅವನ ಸಮರ್ಥ ಸಾರಥ್ಯದಿಂದಲಾಗಿ ರಥವನ್ನು ಮರಳಿ ಸ್ವಸ್ಥಾನದಿಂದ ನಿಲ್ಲಿಸಿದಂತಹ ಕಾಲಕ್ಕೆ ಅವರ ಪಕ್ಷದವರೆಲ್ಲ ಹೇಳಲಿಕ್ಕೆ ತೊಡಗಿದ್ರು, ಅರ್ಜುನ ಇಷ್ಟು ಮಾಡುವಾಗ ನೀನು ಏನು ಮಾಡುವುದಿಲ್ವೋ ಅಂತ. ಅವನು ಪ್ರಾಣೋತ್ಕ್ರಮಣ ಸ್ಥಿತಿಯಲ್ಲಿದ್ದ. ಜೀವದಾಸೆಯ ಬಿಟ್ಟು ಒಂದು ಬಾಣವನ್ನು ತೆಗೆದು ನಮ್ಮ ರಥದ ಮೇಲೆ ಪ್ರಯೋಗಿಸಿದ್ರೆ ನಮ್ಮ ರಥ ಮೆಲ್ಲ ಜಾರಿಕೊಂಡು ಹೋಗುತ್ತದೆ ಹಿಂದೆ. ಎಣಿಸಿದ್ರೆ ನನ್ನದು ಯೋಜನಾ, ನಮ್ಮ ರಥ ಹೋದದು ಕೇವಲ ಬಿಲ್ಲಂತರಕ್ಕೆ. ಖಂಡಿತ. ಇದನ್ನು ಪ್ರತ್ಯಕ್ಷವಾಗಿ ನೋಡಿದಂತಹ ನೀನು ಅವನನ್ನು ಹಾಡಿ ಹೊಗಳುವುದಕ್ಕೆ ತೊಡಗಿದೆ. ಪೂತುರೆ ಧಿರುರೆ ಮಜರೆ ಎಂಬ ಹಾಗೆ. ಇದನ್ನು ನೋಡುವಾಗ ನನಗೆ ಕಂಡಿತು ನಮ್ಮಲ್ಲಿ ಏನೋ ಒಂದು ಕಡಿಮೆ ಉಂಟು ಅಂತ ಕಂಡಿತು. ಕೊರತೆ ಇರುವ ಕಾರಣದಿಂದಲಾಗಿ ಕೇಳ್ತಾ ಇದ್ದೇನೆ, ಎನ್ನಯ ಭುಜ ಬಲದೊಳಗೆ ಕುಂದುಗಳನ್ನು ಕಂಡಿರಿ ನೀವಿರೋ ಕರ್ಣ ಎಂಬ ಹಾಗೆ. ಆದ್ರೆ ಒಂದು ಸತ್ಯ ಹೇಳಬೇಕು ಸ್ವಾಮಿ, ಏನು? ನಮ್ಮ ಭುಜಬಲದೊಳಗೆ ಏನು ಕೊರತೆಯನ್ನು ಕಂಡಿದ್ದೀರಿ. ಅವನಿಗಿಂತ ನಾನು ಹೇಗೆ ಕಡಿಮೆ. ಇಷ್ಟೆಲ್ಲ ಮಾಡ್ತಾ ಇದ್ದೇನೆ, ನಿನ್ನ ಗಣಿತ ಯಾವುದು ಅಂತ ಅರ್ಥ ಆಗೋದಿಲ್ಲ. ಯೋಜನ ಹೆಚ್ಚು ಬಿಲ್ಲಂತರ ಹೆಚ್ಚು ಅಂತ ನೀನೇ ಹೇಳ್ಬೇಕಷ್ಟೆ. ನಮ್ಮ ಒಂದು ಗಣಿತ ಬೇರೆ, ದೇವಮಾನದ ಗಣಿತ ಒಂದು ಬೇರೆ ಅಂತ ನಾನು ಕೇಳಿದ್ದೇನೆ. ಆ ದೇವಮಾನದ ಗಣಿತದಲ್ಲಿ ಹೇಗೆ ಕರ್ಣನದ್ದು ಹೆಚ್ಚು. ಮತ್ತೆ ಒಟ್ಟಿನಲ್ಲಿ ಅಷ್ಟೇ, ನಾವು ಎಷ್ಟು ಮಾಡಿದ್ರು ಅಷ್ಟೇ. ಕಾಡಲ್ಲಿ ಹುಟ್ಟಿದ್ದು, ಕಾಡಲ್ಲಿ ಬೆಳೆದದ್ದು. ನಾಡಿಗೆ ಬಂದ ಮೇಲೆ ಮರಳಿ ಕಾಡಿಗೆ ಹೋಗಿದ್ದೇವೆ. ಮರಳಿ ಪುರ ಬೇಕು ಅಂತ ಹೇಳುವಾಗ ಯುದ್ಧ ಬೇಕು ಅಂತ ಹೇಳ್ತಾನೆ ಕೌರವ. ಯುದ್ಧದ ಮಧ್ಯದಲ್ಲಿ ಇಂಥದ್ದೆಲ್ಲ ಅಪಸವ್ಯಗಳು. ಒಂದು ಮನಸ್ಸು ಬೇಕಲ್ಲ ಯಾವುದಕ್ಕಾದ್ರೂ. ಮನವೇ ಮುಂದುವರಿಯದೇ ಇರುವಾಗ ನನ್ನ ದೇಹ ಯುದ್ಧದಲ್ಲಿ ಹೇಗಪ್ಪ ತೊಡಗಿಸಿಕೊಳ್ಳುವುದು. ನನ್ನ ಪ್ರಾರಬ್ಧ ಅಂತ ಹೇಳ್ಬೇಕಷ್ಟೆ, ನನ್ನ ಪ್ರಾರಬ್ಧ ಅಂತ ಹೇಳ್ಬೇಕಷ್ಟೆ. ಶ್ವೇತವಾಗನ ಕೇಳು ಶ್ವೇತವಾ
ನವ ಭಂಡದೊಳ ಒಬ್ಬನೇ ಮಾರುತಿ ನವ ಕಂಡದೊಳಗೊಬ್ಬನೇ ಮಾರುತಿ ಶ್ವೇತವಾಗನ ಕೇಳು ಕರ್ಣನವರು ಖಾತಿಸುವಡಿದು ಸಮರ್ಥತೆ ಅಲ್ಲ ಮಾತನಾಡಿದಾಗ ಕೇಳ್ತದೆ ಅಲ್ಲ ಅಲ್ಲ ಪ್ರತಿಧ್ವನಿ ಇರಬೇಕಲ್ಲ. ಇಬ್ಬಿಬ್ರು ಮಾತನಾಡಿದ್ರು ಕೇಳಿತದಲ್ಲ ನಿನಗೆ? ಬೇರೆಯ ನಾದ ಕೆಲವೊಮ್ಮೆ ಅಪ್ಯಾಯಮಾನವಾಗಿರ್ತದೆ, ಅದು ಬೇರಿ ಅಂದರೆ ಇಬ್ಬರು ಮಾತಾಡಿದ ಹಾಗೆ ಕೇಳಿಸಿತು ಎನ್ನುವುದರ ಅರ್ಥ ಏನದು? ಏನದು? ಎರಡು ರೀತಿಯಿಂದಲೂ ನೀನು ಅರ್ಥ ಮಾಡಿಕೊಂಡಿದ್ದೀಯ ಎನ್ನುವುದನ್ನೇ ನಾನು ಗಮನಿಸಬೇಕಾಗ್ತದೆ. ಅರ್ಜುನ ಸ್ವಾಮಿ, ಲೆಕ್ಕಾಚಾರದ ವಿಷಯವನ್ನು ನೀನು ಕೇಳ್ತೀಯ. ಹೌದು, ಲೆಕ್ಕಾಚಾರ ಈಗ ನಾನು ಮಾಡುವವಲ್ಲ. ಹೊರಡುವಾಗಲಾದ್ರೆ ಲೆಕ್ಕಾಚಾರ ಕೊನೆಯಲ್ಲಿಯೇ ನಿನಗೆ, ಅದು ನಿನಗೆ ಈಗ ಸಿಗುವುದಲ್ಲ. ಇನ್ನು ಇಲ್ಲಿ ಬಿಲ್ಲಳತೆ, ಯೋಜನೆದ ಅಳತೆ. ನಾನು ತುಂಬಾ ನಿರೀಕ್ಷೆಯಲ್ಲಿ ಬರುವುದಿಲ್ಲ, ಮತ್ತೊಮ್ಮೊಮ್ಮೆ ನಿರಾಶೆ ಆಗುತ್ತದೆ. ಅಲ್ಲ, ನಮಗೂ ಹಾಗೆ ನಿನ್ನ ಮೇಲೆ ತುಂಬಾ ನಿರೀಕ್ಷೆ ಇಟ್ಕೊಳ್ಳುವುದಕ್ಕೆ ಆಗುದಿಲ್ಲ ಮಾರಾಯ. ಒಮ್ಮೊಮ್ಮೆ ಹೀಗೆ ಮಾಡ್ತೀಯ ನೀನು. ಏನೋ ಮಾಡ್ತಾನೆ ಅಂತ ನಾವು ಯೋಚಿಸುವುದು, ಏನೋ ಮಾಡದೆ ನೀನು ಕುಳಿತುಕೊಳ್ಳುವುದು. ನೀನು ಸಮಾಧಾನ ಮಾಡ್ಲಿಕ್ಕೆ ಇದ್ದೀಯಲ್ಲ, ಸಂತೈಸುವುದಕ್ಕೆ. ಅಲ್ಲ, ಸಮಾಧಾನ ಮಾಡುವುದಕ್ಕೆ ಇದ್ದೇವೆ ಅಂತ ಹಾಗೆ ಮಾಡುವುದು. ನೀನು ಪ್ರಾರಂಭದ ಹಾಗೆ ಆಗುತ್ತದೆ ಅಂತ ಪ್ರಾರಂಭಕ್ಕೆ ಬಂದದ್ದು ಜಿಜ್ಞಾಸೆ ನನಗೆ. ಈಗ ವೈರಾಗ್ಯವ ಒಂದು ಸಂಶಯ ಬಂತು, ಯಾಕೆ ಹೀಗೆ ಬಹುಶಃ. ಅಲ್ಲ, ಸಂಶಯ ಬಂದದ್ದಕ್ಕೆ ಬಿಲ್ಲನ್ನು ಕೆಳಗಿಳಿಸಿ ಏನೋ ನಭೋಮಂಡಲವೇ ತಲೆ ಮೇಲೆ ಬಿದ್ದವರಾಗ ಮಾಡ್ಕೊಂಡು ಕುಳಿತುಕೊಂಡದ್ದು. ಎಂತ ಕೆಳಗಿರಿಸಿದ್ದಲ್ಲ ಸ್ವಾಮಿ, ಕೆಳಗೆ ಬಿದ್ದದ್ದು. ಧನು ಜಾರಿದ್ದಲ್ಲ. ಅದೇ ಅನುಮಾನ ಬಂದಿದ್ದು ನನಗೆ. ಅವತ್ತು ನಿನ್ನ ಧನು ಜಾರಿತ್ತಲ್ಲ, ನೀನು ಎಲ್ಲಿ ಜಾರ್ತೀಯ ಎಲ್ಲಿ ಊರ್ತಿ ಅಂತಲೇ ಗೊತ್ತಾಗುವುದಿಲ್ಲ ನಮಗೆ ಸರಾಯ. ಆದ್ದರಿಂದ ಹೇಳುವುದು ಅರ್ಜುನ ಸ್ವಾಮಿ, ಲೆಕ್ಕಾಚಾರ ಬಹಳ ಬಿಗಿ ಇದೆ. ನೀವು ತಿಳಿದ ಹಾಗಿಲ್ಲ, ಸಾಮಾನ್ಯರು ಅರ್ಥ ಮಾಡಿಕೊಳ್ಳುವ ಹಾಗಿಲ್ಲ. ಯಾಕೆಂದ್ರೆ ಕರ್ಣ ನಮ್ಮ ರಥವನ್ನು 7 ಯೋಜನೆ ಹಾರಿಸಿದ್ದಾನೆ ಅಲ್ವಾ? ನೀನು ನಾನು ಎಷ್ಟು ಯೋಜನೆ ಅದು ದಾಖಲೆ ಅದಲ್ಲ ನಾನು ಹೇಳ್ತೇನೆ ಕೇಳು. ನಾನು ಹಾಗೆ ಹೇಳಿದ್ರು ನೀನು ಹೂ ಹಾಕಬಾರ್ದು. ನೀನು ಕರ್ಣನ ರಥವನ್ನು ಹಾರಿಸಿದ್ದು 7 ಯೋಜನೆ. ನನಗೆ ಪ್ರಸಂಗದಲ್ಲಿಯೇ ತೊಡಕಾಗುವಂತ. ಅಲ್ಲ, ನಾನು ಒಮ್ಮೊಮ್ಮೆ ಆಚೆ ಈಚೆ ಹೀಗೆ ಮಾಡ್ತೇನೆ. ನಿನ್ನ ಲಕ್ಷ್ಯ ಯಾವ ಕಡೆ ಉಂಟಂತ ತಿಳಿಯುವುದಕ್ಕೆ ಅಷ್ಟೇ ಇದೆ. ಪರಸ್ಪರ ಒಂದು ಹೊಂದಿಕೆಯಲ್ಲಿ ಹೋಗುವಂತದ್ದೇ ಒಂದು ಸಾಹಸ ಇರುವುದು ಅಂತ ನನಗೆ ಗೊತ್ತಾಗಿದೆ. ಕೊನೆಗೂ ನಾನು ಹೊಂದಿಸದೆ ಬಿಡುವುದಿಲ್ಲ. ಯಾಕೆ ಗೊತ್ತಾ? ನಾನು ಗೆದ್ದೆ ಅಂತ ಲೆಕ್ಕ ಆಗಿದೆ. ಕರ್ಣ ನಮ್ಮ ರಥವನ್ನು ಕೇವಲ ಬಿಲ್ಲಳತೆಗೆ ಹಾರಿಸಿರು. ಯಾಕಂದ್ರೆ ನಿನ್ನ ಶ್ರೀಪಾದವನ್ನು ನಂಬಿದ್ದೇನಲ್ಲ ನಾನು. ಅಲ್ಲ, ನಂಬಿದವರಿಗೆ ಈ ಪಾದ ಎಂದೂ ಮೋಸ ಮಾಡಲಿಲ್ಲ. ಈ ಪಾದವನ್ನು ನಂಬಿಯೇ ಎಷ್ಟೋ ಜನ ಕರೀತಾರೆ ಗೊತ್ತುಂಟ? ಹೌದು, ಅಂತವರಿಗೆ ಮೋಸ ಮಾಡುವುದು ಇಲ್ಲ ಇದು. ಅರ್ಜುನ ಸ್ವಾಮಿ, ಕರ್ಣ ನಮ್ಮ ರಥವನ್ನು ಕೇವಲ ಬಿಲ್ಲಳತೆ ಅಂತರಕ್ಕೆ ಜಾರಿಸಿರುವುದು, ಹಾರಿಸಿರುವುದಲ್ಲ. ನೀನು ಕರ್ಣನ ರಥವನ್ನು ಹಾರಿಸಿರುವುದು. ಕರ್ಣನ ರಥವು ಒಂದೇ, ಅರ್ಜುನನ ರಥವು ಒಂದೇ ಆಗುವುದಕ್ಕೆ ಸಾಧ್ಯ ಉಂಟಾ? ರಥವನ್ನೊಮ್ಮೆ ಸರಿಯಾಗಿ ನೋಡು. ಏನು ಕರ್ಣನ ರಥ?
ಒಂದು ಬಡಗಿ ಮಾಡಿದಳು. ನಮ್ಮ ರಥದ ಹಾಗೆ ಉಂಟಾ? ನನಗೆ ಅಗ್ನಿದೇವ ಕೊಟ್ಟದ್ದು ಖಂಡವನದ ಹರದಲ್ಲಿ. ಅದೇ ಹೊರನೋಟಕ್ಕೆ ನೋಡುವುದಕ್ಕೆ ಎರಡೇ ಚಕ್ರ ಇದೆ ಅಲ್ವೇ? ಸಾರಥಿ ಕುಳಿತುಕೊಳ್ಳುವುದಕ್ಕೂ ಮಹಾರಥಿ ಕುಳಿತುಕೊಳ್ಳುವುದಕ್ಕೂ ಸ್ಥಾನವೂ ಹಾಗೆ ಇದೆ. ಕುದುರೆಯು ಅಷ್ಟೇ ಕಟ್ಟಲ್ಪಟ್ಟಿದೆ ಎಂಬಲ್ಲಿಗೆ ಹೊರನೋಟಕ್ಕೆ ಎರಡೂ ಒಂದೇ ಆಗಿ ತೋರಬಹುದು, ಕಾಣಬಹುದು. ಆದರೆ ನಿನ್ನ ರಥದ ಯೋಗ್ಯತೆ ಆ ರಥಕ್ಕೆ ಇಲ್ಲ. ಇದು ಸಾಮಾನ್ಯವಾದ ರಥ ಅಲ್ಲ, ಅಗ್ನಿದತ್ತವಾಗಿರುವಂತಹ ರಥ ಅಲ್ಲವೇನೋ? ಕೊಡುವಾಗಲೇ ಹೇಳಿದ್ದಾರೆ ಅಗ್ನಿದೇವರು ಭೂಮಿ ತೂಕದ್ದು ಅಂತ. ಆ ಅಗ್ನಿ ನೀನು ಕೊಟ್ಟಿದ್ದು ಒಂದಿಷ್ಟಲ್ಲ, ಅದು ಎಷ್ಟೆಷ್ಟೋ ಕೊಟ್ಟಿದ್ದಾನೆ. ಅದರಲ್ಲಿ ರಥವೂ ಒಂದು. ಇನ್ನು ಈ ರಥದಲ್ಲಿರುವಂತಹದ್ದು ಏನು ಎಷ್ಟು ಎನ್ನುವುದನ್ನು ಯೋಚನೆ ಮಾಡು. ಪಂಚಭೂತಗಳೇ ಮೈದೋರಿ ರಥದ ಮೇಲೆ ಇರುವೆ ಎನ್ನುವುದ ಹಾಗೆ ಭಾಸವಾಗುವುದಿಲ್ಲವೇ? ನಿಜ. ಪೃಥ್ವಿಯನ್ನೇ ಪ್ರತಿನಿಧಿಸುವಂತಹ ಪಾರ್ಥನೇನು ಇದೆಯ? ಇದೋ ಆಕಾಶ ತತ್ವವನ್ನೇ ಹೊಂದಿರುವಂತಹ ನಾನು ಈ ರಥದಲ್ಲಿ ಕುಳಿತುಕೊಂಡಿದ್ದೇನೆ. ನವ ಕಂಡದೊಳಗೊಬ್ಬನೇ ಮಾರುತಿ ರಥಾಗ್ರದಲ್ಲಿ ಮೆರೀತಾ ಇದ್ದಾನೆ. ಕೈಯಲ್ಲಿ ಹಿಡಿದಿರುವಂತಹ ಧನಸ್ಸು, ಕೈಯಲ್ಲಿ ಹಿಡಿದಿರುವಂತಹ ಶಂಖ ಯಾವುದದು ಸಾಮಾನ್ಯವಾದದ್ದೇ ಅಲ್ವೇ ಅಲ್ಲ. ಇನ್ನು ನನ್ನನ್ನು ನೀವೆಲ್ಲರೂ ಲೋಕದಲ್ಲಿ ಪ್ರಾಜ್ಞರೆಲ್ಲರೂ ಜ್ಞಾನಿಗಳೆಲ್ಲರೂ ಗುರುತಿಸಿರುವುದು ಹೇಗೆ? ಬ್ರಹ್ಮಾಂಡ ಬರಿತೋದರ ಅಂದ್ರೆ ನನ್ನ ಹೊಟ್ಟೆಯಲ್ಲಿ ಇಡೀ ಬ್ರಹ್ಮಾಂಡವೇ ಇದೆ. ಯೋಚನೆ ಮಾಡ ಅರ್ಜುನ. ಸ್ವಾಮಿ, ಅಂಥ ರಥವನ್ನು ಆ ಕರ್ಣ ಬಿಲ್ಲಂತರಕ್ಕೆ ಜಾರಿಸಿದ್ನಲ್ಲ, ಇದು ಶ್ಲಾಘನೀಯ ವಿಷಯ ಅಲ್ವೇ? ಸಾಮಾನ್ಯ ಒಂದು ರಥ, ಆ ಕರ್ಣನ ರಥ. ಕರ್ಣನ ರಥವನ್ನು 7-14 ಯೋಜನೆ ಹಾರಿಸಿದ್ರು ಅದು ವಿಶೇಷ ಅಲ್ಲ. ನಮ್ಮ ರಥವನ್ನು ಬಿಲ್ಲಣತೆಗೆ ಜಾರಿಸಿದ್ದಾನಲ್ಲ ಅದು ವಿಶೇಷ. ಇಷ್ಟೆಲ್ಲ ತೂಕವನ್ನು ಭಾರವನ್ನು ಹೊಂದಿರುವಂತಹ ರಥ ಇದು. ಅಗ್ನಿದತ್ತವಾಗಿರುವಂತಹ ರಥ. 14 ಲೋಕವನ್ನೇ ಉದರದಲ್ಲಿಟ್ಟುಕೊಂಡಿರುವಂತಹ ನಾನು ಕುಳಿತುಕೊಂಡಿರುವಾಗ, ಜೊತೆಯಲ್ಲಿ ಗಾಂಧೀವವನ್ನು ಧರಿಸಿದ ನೀನಿರುವಾಗ, ಜೊತೆಯಲ್ಲಿ ರಥಾಗ್ರದಲ್ಲಿ ಮಾರುತಿ ಮೆರೆಯುತ್ತಿರುವಾಗ ರಥವನ್ನು ಜಾರಿಸಿದ ಎಂದಾದ್ರೆ ಯೋಚನೆ ಮಾಡು, ಯೋಚನೆ ಮಾಡು. ಈಗ ಹೇಳು, ಅದು ಹೆಚ್ಚು ಇದು ಹೆಚ್ಚು? ನಮ್ಮದೇ ಹೆಚ್ಚು ಸ್ವಾಮಿ. ಸಾಹಸದಲ್ಲಿ ಈಗ ಕರ್ಣನ ಸ್ವಲ್ಪ ಹೆಚ್ಚು. ಹೌದು, ಯಾಕಂದ್ರೆ ನಾನು ಆನೆ ಹಾಗೆ. ಆನೆ ಪರಾಕ್ರಮ ತೋರಿಸುವಂತದ್ದು ಅದರ ಬಲಕ್ಕನುಗುಣವಾಗಿ. ಒಂದು ಇರುವೆ ಸಾಹಸ ತೋರಿಸ್ತದೆ ಅಂದ್ರೆ ನನಗೊಂದು ಸಮಾಧಾನ ಆಯ್ತು. ಹೌದಾ? ಹಾಗಾದ್ರೆ ಈಗ ನಾನು ಅವನನ್ನು ಶ್ಲಾಘಿಸಿರುವುದು ತಪ್ಪೇ ಅಲ್ವೇ? ಅಲ್ವೇ ಅಲ್ಲ. ಇನ್ನೇನಿದೆ ನಿನ್ನದು? ಇನ್ನಾದ್ರೂ ಬಿಲ್ಲಿ ಹಿಡಿತೀಯ? ಪ್ರತಿಜ್ಞೆ ನಿನ್ನ ಮಹಿಮೆಯ ಇಂದು ಬನ್ನಿ ಬರ ಇನ್ನು ಬನು ಬರಾರು ಲೋಕದಿಗೆ ಮುಂದೆಗೆ ವಿರೋಧಿಯನ್ನು ಯಾಕೆ ಹೊಗಳಿತಿದ್ಲು ಅರ್ಥವಾಯಿತು. ಹೊಗಳಿ ಹೊಗಳಿ ಒಂದು ರೀತಿಯ ಹೊನ್ನ ಶೂಲವೇ ಸ್ವಾಮಿ ಅಂತ. ಇದೋ ಮರಳಿ ಧೈರ್ಯ ತಂದುಕೊಂಡಿದ್ದೇವೆ. ನಿನ್ನ ಮಾತುಗಳಿಂದ ಭುಜ ಸ್ಫುರಣವಾಗುತ್ತಾ ಇದೆ. ನಿನ್ನ ಮುಂದೆ ಮತ್ತೆ ಮರಳಿ ಮರಳಿ ಹೇಳ್ತಾ ಇದ್ದೇವೆ. ಯಾರೇ ಬರಲಿ, ಕಂತು ಹರಳಾದಂತಹ ಪರಶಿವನೇ ಕಳಗ ಕಣಿಯಾದರು. ಒಂದು ಕಾಲಕ್ಕೆ ನನಗೆ ಅನುಗ್ರಹ ಮಾಡಿದವನು ಮರಳಿ ಯುದ್ಧಕ್ಕೆ ಬರ್ತಾನೆ ಕರ್ಣನ ಪಕ್ಷವನ್ನು ಹಿಡಿದುತ್ತಾದ್ರೆ ಆದ್ರೆ ಅವನನ್ನು ಎದೆ ಕೊಟ್ಟು ಕಾಳಗ ಮಾಡಿಯರು. ಇವತ್ತಿನ ದಿವಸ ಕರ್ಣನ ಶಿರವನ್ನು ಚೆಂಡಾಡ್ಲಿಲ್ಲ, ನಾನು ಕುಂತಿಸುತ್ತನಲ್ಲ. ಶಹಬಾಸ್, ನಿನ್ನ ಮಾತು ಹೇಗೆ ಗೊತ್ತಾ? ರಾಮನ ಬಾಣಕ್ಕೆ ಹುಸಿ ಇಲ್ಲವಂತೆ, ಹಾಗೆಯೇ ನಿನ್ನ ಮಾತಿಗೂ ಹುಸಿ ಇಲ್ಲ ಅರ್ಜುನ, ಹುಸಿ ಇಲ್ಲ. ಅನುಗ್ರಹವಿಲ್ಲ.